ಮಹಿಳಾ ದೌರ್ಜನ್ಯವನ್ನು ಖಂಡಿಸಿ ವಿಶೇಷವಾಗಿ ಹತ್ರಾಸ್ನಲ್ಲಿ ನಡೆದಂತಹ ದಲಿತ ಸಹೋದರಿಯ ಅತ್ಯಾಚಾರ ಮತ್ತು ಹತ್ಯೆಯನ್ನು, ಅದೇ ರೀತಿ ಮಹಿಳೆಯರ ಮೇಲೆ ಹೆಚ್ಚುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಈ ಒಂದು ಪ್ರತಿಭಟನಾ ಸಭೆಯನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಬಂದು ಸೇರಿದ ನನ್ನ ಎಲ್ಲ ಬಂಧು ಮಿತ್ರರನ್ನು ನಾನು, ಸಹೋದರ ಸಹೋದರಿಯರನ್ನು ನಾನು ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ ಈ ಒಂದು ಪ್ರತಿಭಟನೆಗೆ ಚಾಲನೆಯನ್ನು ನೀಡುತ್ತಿದ್ದೇವೆ. ನಿಮಗೆಲ್ಲರಿಗೂ ತಿಳಿದಂತೆ ದೇಶದ ಆಡಳಿತದಲ್ಲಿ ರಾಮರಾಜ್ಯವೆಂಬ ಮೌಲ್ಯವನ್ನು ಪ್ರಸ್ತಾಪಿಸಿ ಮುನ್ನೆಲೆಗೆ ತಂದವರು ಮಹಾತ್ಮ ಗಾಂಧೀಜಿ. ಯಾವ ನಾಡಿನಲ್ಲಿ ಮಧ್ಯರಾತ್ರಿ ಹೆಣ್ಣೊಬ್ಬಳು ಯಾವುದೇ ಭಯವಿಲ್ಲದೆ ಸಂಚರಿಸುತ್ತಾಳೋ ಆಗ ಅಲ್ಲಿ ರಾಮರಾಜ್ಯ ಅಸ್ತಿತ್ವಕ್ಕೆ ಬಂದಂತೆ ಭಾವಿಸಬಹುದು ಎನ್ನುವುದು ಗಾಂಧೀಜಿಯ ನಿಲುವಾಗಿತ್ತು. ಉತ್ತರ ಪ್ರದೇಶದಲ್ಲಿ ನಿರ್ಮಾಣವಾಗುತ್ತಿರುವ ಭವ್ಯ ರಾಮ ಮಂದಿರವನ್ನು ಅಣಕಿಸುವಂತೆ ರಾತ್ರೋರಾತ್ರಿ ದಲಿತ ಮಹಿಳೆಯೊಬ್ಬಳು ಭೀಕರವಾಗಿ ಅತ್ಯಾಚಾರಕ್ಕೊಳಗಾಗಿ ಹತ್ಯೆಯಾಗಿದ್ದಾಳೆ. ಮಾತ್ರವಲ್ಲ, ಮಧ್ಯರಾತ್ರಿ ಕುಟುಂಬಸ್ಥರ ವಿರೋಧಗಳ ನಡುವೆ ಪೊಲೀಸರ ನೇತೃತ್ವದಲ್ಲಿಯೇ ಆಕೆಯ ಮೃತದೇಹವನ್ನು ಸುಟ್ಟು ಹಾಕಲಾಗಿದೆ. ಯಾವ ರಾಜ್ಯ ರಾಮ ಮಂದಿರ ನಿರ್ಮಾಣದ ಕಾರಣಕ್ಕಾಗಿ ಇಂದು ಸುದ್ದಿಯಲ್ಲಿದೆಯೋ ಆ ರಾಜ್ಯ ಇಂದು ದಲಿತ ಹೆಣ್ಣು ಮಕ್ಕಳ ಭೀಕರ ಅತ್ಯಾಚಾರಗಳಿಗಾಗಿ ಸುದ್ದಿಯಾಗುತ್ತಿದೆ. ಎಲ್ಲಕ್ಕಿಂತ ವಿಪರ್ಯಾಸವೆಂದರೆ ದೇಶದಲ್ಲಿ ಹೆಣ್ಣಿನ ಮೇಲೆ ಅತಿ ಹೆಚ್ಚು ದೌರ್ಜನ್ಯ ನಡೆಯುತ್ತಿರುವ ರಾಜ್ಯವೆಂದು ಗುರುತಿಸಲ್ಪಡುತ್ತಿರುವ ಈ ರಾಜ್ಯದ ಮುಖ್ಯಮಂತ್ರಿ ಓರ್ವ ಸ್ವಯಂ ಘೋಷಿತ ಯೋಗಿ. ಉತ್ತರ ಪ್ರದೇಶದ ಹಾಥರಸ್ನ ಅತ್ಯಾಚಾರ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆ ಧ್ವನಿ ಮೊಳಗುತ್ತಿದ್ದಂತೆಯೇ ಇದೀಗ ಪೊಲೀಸರ ಮೂಲಕ ಅವುಗಳನ್ನು ದಮನಿಸುವ ಕೆಲಸ ನಡೆಯುತ್ತಿದೆ. ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆಯುತ್ತಿದ್ದ ಪ್ರತಿಭಟನೆಯನ್ನು ಪೊಲೀಸರ ಬಲದಿಂದ ತಡೆಯಲಾಗಿದೆ. ಮಾತ್ರವಲ್ಲ, ರಾಹುಲ್ ಗಾಂಧಿಯ ಮೇಲೆಯೇ ಪೊಲೀಸರು ಲಾಠಿ ಬೀಸಿದ್ದಾರೆ ಎಂದಾದರೆ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಹೀಗಿರುವಾಗ ಜನಸಾಮಾನ್ಯರ ಪಾಡೇನು? ಉತ್ತರ ಪ್ರದೇಶಕ್ಕೆ ದಲಿತರ ಮೇಲಿನ ದೌರ್ಜನ್ಯ ಅತ್ಯಾಚಾರ ಹೊಸದೇನೂ ಅಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ದೇಶದಾದ್ಯಂತ ದಲಿತರು ಜನಪರ ಸಂಘಟನೆಗಳು ಜಾಗೃತಗೊಂಡಿರುವುದರಿಂದ ಈ ಹಿಂದಿನಂತೆ ದಲಿತ ದೌರ್ಜನ್ಯಗಳನ್ನು ಸದ್ದಿಲ್ಲದೆ ಮುಚ್ಚಿ ಹಾಕುವುದಕ್ಕೆ ಸರ್ಕಾರಕ್ಕೆ ಸಾಧ್ಯವಾಗುತ್ತಿಲ್ಲ. ಈ ಹಿಂದೆ ಬಿಜೆಪಿ ಮುಖಂಡನಿಂದಲೇ ಮಹಿಳೆಯ ಮೇಲೆ ಅತ್ಯಾಚಾರ ನಡೆದಿತ್ತು. ಮಾತ್ರವಲ್ಲ, ಅದರ ವಿರುದ್ಧ ಧ್ವನಿ ಎತ್ತಿದ್ದ ಆಕೆಯ ಕುಟುಂಬವನ್ನು ಸಂಪೂರ್ಣವಾಗಿ ಇಲ್ಲವಾಗಿಸುವ ಪ್ರಯತ್ನವೂ ನಡೆದಿತ್ತು. ಸುದೀರ್ಘ ಹೋರಾಟದ ಬಳಿಕವಷ್ಟೇ ಆಕೆಗೆ ನ್ಯಾಯ ಸಿಕ್ಕಿತು. ಇದೀಗ ಉತ್ತರ ಪ್ರದೇಶದ ಹಾಥರಸ್ನ 2 ವಾರಗಳ ಹಿಂದೆ ದಲಿತ ಮಹಿಳೆಯ ಮೇಲೆ ನಡೆದ ಅತ್ಯಾಚಾರ ಅದಕ್ಕಿಂತಲೂ ಭೀಕರವಾಗಿದೆ. ಆಕೆಯ ಮೇಲೆ ಅತ್ಯಾಚಾರ ನಡೆದಿರುವುದು ಮಾತ್ರವಲ್ಲ, ಅವಳನ್ನು ಬರ್ಬರವಾಗಿ ಹಿಂಸಿಸಲಾಗಿದೆ. ಆಕೆಯ ನಾಲಗೆಯನ್ನು ಕತ್ತರಿಸಲ್ಪಟ್ಟಿದೆ. ಸಾವು ಬದುಕಿನ ನಡುವೆ ಒದ್ದಾಡುತ್ತಿದ್ದ ಆಕೆ ಮಂಗಳವಾರ ಮೃತಪಟ್ಟಿದ್ದಾಳೆ. ಸಂತ್ರಸ್ತೆಯ ಕುಟುಂಬಕ್ಕಾಗಿ ಕುಟುಂಬಕ್ಕೆ ನ್ಯಾಯ ನೀಡಬೇಕಾದ ಸರ್ಕಾರ ಎಂದಿನಂತೆ ಆರೋಪಿಗಳನ್ನು ರಕ್ಷಿಸುವ ಪ್ರಯತ್ನಕ್ಕೆ ಮುಂದಾಗಿದೆ. ಕನಿಷ್ಠ ಘಟನೆ ನಡೆದ ಕ್ಷಣ ಪೊಲೀಸರು ಆರೋಪಿಗಳನ್ನು ಬಂಧಿಸಲು ಮುಂದಾಗಿದ್ದರೆ ಈ ಪ್ರಕರಣ ಈ ಮಟ್ಟಕ್ಕೆ ಬೆಳೆಯುತ್ತಿರುತ್ತಿಲ್ಲವೇನು? ಅತ್ಯಾಚಾರಕ್ಕೆ ಸಂಬಂಧಿಸಿ ದೂರು ನೀಡಿದಾಗ ಪೊಲೀಸರು ಅದಕ್ಕೆ ಸ್ಪಂದಿಸಿರಲಿಲ್ಲ. ಸಾರ್ವಜನಿಕ ಆಕ್ರೋಶ ವ್ಯಕ್ತವಾದ ಬಳಿಕವಷ್ಟೇ ಆರೋಪಿಗಳನ್ನು ಒಲ್ಲದ ಮನಸ್ಸಿನಿಂದ ಪೊಲೀಸರು ಬಂಧಿಸಿದರು. ಇದೀಗ ಸಂತ್ರಸ್ತೆಯ ಮೇಲೆ ಅತ್ಯಾಚಾರ ನಡೆದೇ ಇಲ್ಲ ಎಂದು ಪೊಲೀಸ್ ಉನ್ನತಾಧಿಕಾರಿಗಳು ಸಾಧಿಸುತ್ತಿದ್ದಾರೆ. ಮರಣೋತ್ತರ ವರದಿಯು ಅದನ್ನೇ ಹೇಳುತ್ತಿದೆ ಎಂದು ಆ ಸಮರ್ಥನೆಯನ್ನು ಪೊಲೀಸರು ನೀಡುತ್ತಿದ್ದಾರೆ. ಸಾಧಾರಣವಾಗಿ ಕೊಲೆ ಎಂದು ಅನುಮಾನವಿದ್ದರೆ ಆ ಮೃತದೇಹವನ್ನು ಪೊಲೀಸರು ಸುಟ್ಟು ಹಾಕುವುದಕ್ಕೆ ಅನುಮತಿಯನ್ನು ನೀಡುವುದಿಲ್ಲ. ಯಾಕೆಂದರೆ ಕೆಲವೊಮ್ಮೆ 2ನೇ ಬಾರಿ ಮರಣೋತ್ತರ ಪರೀಕ್ಷೆ ನಡೆಸುವ ಅಗತ್ಯ ಬೀಳುತ್ತದೆ. ತನಿಖೆ ಪೂರಕವಾಗಿ ಮೃತದೇಹವನ್ನು ಹೂಳುತ್ತಾರೆ. ಆದರೆ ಹಾಥರಸ್ನ ಪ್ರಕರಣದಲ್ಲಿ ಮೃತದೇಹವನ್ನು ಕುಟುಂಬಿಕರಿಗೆ ಹಸ್ತಾಂತರಿಸದೆ ಪೊಲೀಸರೇ ಮುತುವರ್ಜಿ ವಹಿಸಿ ಮಧ್ಯರಾತ್ರಿ ಸುಟ್ಟು ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಕುಟುಂಬಿಕರನ್ನು ಗೃಹ ಬಂಧನದಲ್ಲಿರಿಸಲಾಗಿದೆ. ಎಲ್ಲ ಮುಗಿದ ಬಳಿಕ ಇದೀಗ ಮರಣೋತ್ತರ ವರದಿಯಲ್ಲಿ ಅತ್ಯಾಚಾರವೇ ದಾಖಲಾಗಿಲ್ಲ ಎಂದು ಪೊಲೀಸರು ಹೇಳಿಕೆ ನೀಡಿದ್ದಾರೆ. ಒಂದು ವೇಳೆ ಮರಣೋತ್ತರ ವರದಿಯಲ್ಲಿ ಲೋಪದೋಷಗಳಿವೆ ಎಂದು ಆರೋಪಿಸಿದರೆ ಮಗದೊಮ್ಮೆ ಮೃತದೇಹವನ್ನು ಮೇಲೆತ್ತಿ ಪರೀಕ್ಷೆ ಮಾಡುವ ಅವಕಾಶವನ್ನು ಪೊಲೀಸರೇ ಇಲ್ಲವಾಗಿಸಿದ್ದಾರೆ. ಇದರ ಜೊತೆಗೆ ಸಂತ್ರಸ್ತೆಯ ಊರನ್ನೇ ಕೋವಿಡ್ ಸೋಂಕಿತ ಊರಾಗಿ ಘೋಷಿಸಿ ಯಾವುದೇ ಪ್ರತಿಭಟನಾಕಾರರನ್ನು ಅಲ್ಲಿಗೆ ಕಾಲಿರಿಸದಂತೆ ನೋಡಿಕೊಳ್ಳುವಂತಹ ಒಂದು ಸಂಚು ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ
SIO ಅದೇ ರೀತಿ GIO ಅದೇ ರೀತಿ ಜಮಾತೆ ಇಸ್ಲಾಮಿ ಹಿಂದ್ ಮಹಿಳಾ ಘಟಕ ಉಳ್ಳಾಲ ಜಂಟಿಯಾಗಿ ಈ ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದೆ. ಇಲ್ಲಿ ಸೇರಿರುವ ಎಲ್ಲರನ್ನು ನಾನು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ಪ್ರತಿಭಟನೆಯ ಉದ್ಘಾಟನಾ ಭಾಷಣವನ್ನು ಮಾಡಲು ನಾನು ನಮ್ಮ ಇಂದಿನ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಂತಹ ಅಶೋಕ್ ಕೊಂಚಾಡಿ, ದಲಿತ ಸಂಘರ್ಷ ಸಮಿತಿ ಮೈಸೂರು ಘಟಕ ಇದರ ಸಂಚಾಲಕರಾದಂತಹ ಅಶೋಕ್ ಕೊಂಚಾಡಿ ಅವರನ್ನು ನಾನು ಪ್ರೀತಿಪೂರ್ವಕ ಮೈಕ್ ಪಾಯಿಂಟ್ ಕಡೆಗೆ ಆಹ್ವಾನಿಸುತ್ತಿದ್ದೇನೆ. ಮಾತಾ ಧರ್ಮದ ಮಾತಾ ಜಾತಿದ ಮಾತಾಯನ್ನ ಈ ತುಳುನಾಡದ ಬಂದುಲೆ ಅವೇ ರೀತಿ ಇವು ನೆತ್ತ ಪದಾಧಿಕಾರಿನಕಲು ಅವೇ ರೀತಿ ನೆತ್ತ ಸಹೋದರ ಹತ್ರಾಸು ನಡತಿನಂಚಿನ ಈ ಒಂಜಿ ಘಟನೆ ಖಂಡಿಸಾದ ಇಡೀ ದೇಶವ್ಯಾಪಿಯಾದ ಬರೀ ಮಲ್ಲನಡು ಅಮಿತ್ ಶಾ ಪಂಪಿನ ದಲಿತ ಸಮುದಾಯದ ಒಂಜಿ ಪೊಣ್ಣನ ಅತ್ಯಾಚಾರ ಮಲ್ಪನ ಮತ್ತದ ಅತ್ಯಾಚಾರ ಮಲ್ತದ ಆಯಿ ಬಕ್ಕ ಆಲು ಸಾಕ್ಷಿ ಪನ್ಪಲು ವಿವಿಧ ಸಾಕ್ಷಿ ದಿಕ್ಕೆರ ಬಲ್ಲಿ ಬಂದು ಅಲ್ಲ ಕೈನು ಕಟ್ಟು ಮಲ್ಪೇರು ಕಾರ್ನು ಪಲಿಪೇರು ಬೆರಿತ ಮುಲ್ಲುನು ಕಟ್ಟು ಮಲ್ಪೇರು ಅವೇರು ಬಕ್ಕ ಪಾತೆರ ಬಲ್ಲಿ ಬಣ್ಣದ ನಾಲಾಯಿನು ಕಟ್ಟು ಮಲ್ಪೇರು. ಇಂಚಿತ್ತಿನ ಒಂಜಿ ಬರ್ಬರವಾಯನ ಕೃತ್ಯ ಬಹುಶಃ ದೇಶದ ಇತಿಹಾಸಡೆಂಕಲು ಬಾರಿ ಕಡಿಮೆ ತೂತೀನಿ. ಅವಲ 2014 ಬಕ್ಕದ ಬೆಳವಣಿಗೆ ಏಪ ಕೇಂದ್ರಡು ನರೇಂದ್ರ ಮೋದಿನ ಸರ್ಕಾರ ಅಧಿಕಾರಕ್ಕೆ ಬತ್ತಲ್ಲ ಅವೇರ್ದು ಬಕ್ಕ ಒಂಜಿ ಉತ್ತರ ಪ್ರದೇಶ ರಾಜ್ಯಡ್ ಯೋಗಿನ ಅಧಿಕಾರ ಬತ್ತಿ ಬಕ್ಕ ಎಂಕಲು ಇಂಚಿತ್ತಿನ ಘಟನೆ ಕೆಲವಾರು ತುಯ್ಯ ಎಂಕಲು ಕೇವಲ ಅಮಿತ್ ಶಾ ಪಂಪಿನ ಪೊನ್ನು ಮಗಲ್ಲ ಒಂಜಿ ಘಟನೆ ಮಾತ್ರ ಅಂತ ಬಂದಲೆ ಉತ್ತರ ಪ್ರದೇಶಡು ನಿತ್ಯ 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 ಅವಳು ಪೊನ್ನು ಜೋಕೊಳ್ನ ರೇಪ್ ಅಂಡ್ ಮರ್ಡರ್ ಒಂದುಂಡು ಅಪಗ ಅದು ಸರ್ಕಾರದ ಒಂದುಂಡು ಒಂದು ಟಿವಿ ಮಾಧ್ಯಮ ಒಂಜಿ ಬಿಜೆಪಿದ ವಕ್ತಾರರು ಒಂಜಿ ಪಾತರಿವೇರು ರೌಡಿಸಂ ಪುರ ಉಂತಾಯರು ಬಂದು ಯೋಗಿ ಉತ್ತರ ಪ್ರದೇಶಡು ಬಾರಿ ಮಲ್ಲರಿತ ರೌಡಿಸಂ ನಡತೊಂದು ಅವೇನು ಉಂತಾಯರಿಗೆ ಪಂಪಿನ ಒಂಜಿ ಹೇಳಿಕೆಯನ್ನು ಕೊರೊಂದುಲ್ಲೇರು ರೌಡಿಸಂ ಅಂಡ ಈ ರೌಡಿಸಂ ಒಂಜಿ ಪ್ರತಿಭಟನೆ ಅನ್ನಗ ಒಂಜಿ ಹೋರಾಟ ಅನ್ನಗ ನ್ಯಾಯಕ್ಕೆ ಪಡೋದು ಏರಿ ಲಡಾಯಿ ಮಲ್ಪೇರ ಅಕ್ಲೇನ್ ಟಾರ್ಗೆಟ್ ಮಾಡ್ತದೆ ಅನ್ಯ ಧರ್ಮದ ಜನಕ್ಕೇನೆ ಟಾರ್ಗೆಟ್ ಮಾಡ್ತದೆ ಆಯ್ತಾ ಲೀಡರ್ಸ್ ಅಕ್ಲೇನ್ ಟಾರ್ಗೆಟ್ ಮಾಡ್ತದೆ ಅಕ್ಲೇನು ವೆವೇರಿ ತೀರ್ಲ ಮಾರ್ಗ ಜಪ್ಪನ್ಲಕ ಅಕ್ಲ ಮಿತ್ತು ಸೆಕ್ಷನ್ ಪಾಡ್ದು ಅಕ್ಲೇನು ಗ್ರಹ ಬಂದ್ ನಡೆದೀಪಿನಿ ಒಂದು ರೌಡಿಸಂ ನಿಗ್ರಹ ಮಾಡ್ತೀನಿ ಅಂಚಿನ ಯೋಗಿ ಆದಿತ್ಯನಾಥನ ಕೊಡುಗೆ. ಅದೇ ರೀತಿ ಅಲ್ಪಸಂಖ್ಯಾತ ಸಮುದಾಯದ ಪಡು ಶೋಷಿತರಾದ ಪಡು ದಲಿತರಾದ ಪಡು ಮಕ್ಕಳ ಮಿತ್ರ ನಿರಂತರವಾದ ನಡಪನಂಚಿನ ದೌರ್ಜನ್ಯದ ವಿರುದ್ಧವಾದ ಪಾತೇರ್ ನಂಚಿನ ಚಂದ್ರಶೇಖರ್ ಆಜಾದ್ ದಲಿತ ನಾಯಕಿ ಯುವ ದಲಿತ ನಾಯಕಿ ಇಡೀ ಯುಪಿದ ರಾಜ್ಯಡು ಬರೀ ಮಲ್ಲರಿತ ಹೊರಟ ಮಲ್ಪೇರಿ ಭೀಮ್ ಆರ್ಮಿ ಪಂಪಿನ ಒಂದು ಸಂಘಟನೆ ಕಟ್ಟೊಂದು ಏರ್ ಮಾತಾ ಇನಿ ದಲಿತರ ಮಿತ್ರ ದೌರ್ಜನ್ಯ ಮಲ್ಪೇರ ಅಲ್ಪಸಂಖ್ಯಾತರ ಮಿತ್ರ ದೌರ್ಜನ್ಯ ಮಲ್ಪೇರ ಆಯ್ತು ವಿರುದ್ಧ ಇಡೀ ರಾಜ್ಯಾದ್ಯಂತ ಬಾರಿ ಮಲ್ಲರಿತ ಒಂಜಿ ಹೋರಾಟ ಮಲ್ತಿನಂಚಿನ ಯುವ ದಲಿತ ನಾಯಕಿ ಚಂದ್ರಶೇಖರ್ ಆಜಾದ್ ಆರೇನ ಮಿತ್ತು ಬೇತೆ ಬೇತೆ ರೀತಿದ ಸೆಕ್ಷನ್ ಪಾರ್ದು ಆರೇನಿತ್ತ ವಿದಾಯಿ ಬರಲಕ ಮಲ್ತ ಬಾರ್ದಂಚಿನ ಕೋಡಿಗೆ ಆದಿತ್ಯನಾಥನ ಅವೇ ರೀತಿ ಬೇರೆ ಬೇರೆ ಚಳವಳಿ ಮಲ್ಪಂಚ ಚಳವಳಿಗಾರರನ್ನ ಅಕ್ಲೇನ್ ಮತ ಬಂಧನ ಮಲ್ತದು ಅಕ್ಲೇನ್ ಜೈಲು ಮಾಡ್ನಂಚಿನ ಓವು ಕೊಡುಗೆ ಇನಿ ಆದಿತ್ಯನಾಥನ ಇನಿ ಅವೇನೆ ದುಂಬುದು ರೌಡಿಸಂ ಉಂತಾಯರಿಗೆ ಯೋಗಿ ಆದಿತ್ಯನಾಥ್ ಪಂಪಿನ ಒಂಜಿ ಕಪೋಕಲ್ಪಿತವಾಯನ ಸುಳ್ಳು ಹೇಳಿಕೆ ನೀನಿ ಕೊರೊಂದುಲ್ಲೇರು ಅಪ್ಪಗ ಏ ರೌಡಿಸಂ ಮಲ್ಪುನಿ ಏರಿ ಇನಿ ನಿಜವಾದ ಅರಾಜಕತೆ ಮಲ್ಪುನಿ ಏರಿಗೆ ಏನ್ ಬಂದಾಂಡ ಇಂದುವೇ ಬಿಜೆಪಿ ಸರ್ಕಾರ ಉಪ್ಪುನಂಚಿನ ಕೆಲವು ಸ್ಥಾಪಿತ ಹಿತಾಸಕ್ತಿ ನಕಲು ಐಟು ಪುರ ರಾಜಕಾರಣ ನಕಲು ದಾ ಈಗಲೇ ಗೊತ್ತಾಗ್ತದೆ MLA ನಕಲು ಮತ ಇನಿ ರೇಪ್ ಕೇಸ್ ದಿಕ್ಕು ಬಿಡ್ತಿನ ಇತೋ ಪುಣ್ಯ ಜಾಗಲ ದೌರ್ಜನ್ಯ ಮಲ್ತಿನಂಚಿನ ಇನಿ ಘಟನೆ ಆತುಜ ಎಂತ ತೂತ ಎಂಗಲು ಇನಿ ಏರು ಸಮಾಜ ಬಾಹಿರ ಕೃತ್ಯ ಉಪ್ಪುನಿ ಏನಕ್ಕೆ ಅನ್ನಗ ಅವೇ ಸರ್ಕಾರದ MLA ನಕಲು ಅವೇ ಸರ್ಕಾರದ ಕೆಲವು ಕಾರ್ಯಕರ್ತರ ನಕಲು ಇದು ಐಟು ಉಳ್ಳೇರು ಅಪ್ಪಗ ಇನಿ ಅವೇನು ಮಾತ ಇಲ್ಲಿ ಮರ ಮಾಚಿದೀನಿ ಕೇವಲ ಅವ್ರು ರೌಡಿಸಂ ಉಂತಾಯರಿಗೆ ಪಂಪಿನ ಒಂಜಿ ತಪ್ಪು ಮಾಹಿತಿ ತಪ್ಪು ಸಂದೇಶ ನಿನ್ನಿ ಸಮಾಜ ಕೊಟ್ಟಿನಂತ ಕೆಲಸ ಇನಿ ಆ ಒಂದುಂಡು ಬಕ್ಕೊಂಜಿ ಮೇಟಿಗೆ ಏನೊಂದುಲ್ಲೇರು ಎಂಜಿಗೆ ಎನ್ನಗ ಮುರಾನಿ ಕೇರಳ ಒಂಜಿ ಪೊನ್ನ ರೇಪಾಂಡ್ ಅಪಗದಾಯ ನಿಖಿಲ್ ಮಂತಿಜ್ಜರು ಸ್ವಾಮಿ ಪಂದು ಒಂಜಿ ವಕ್ತಾರೆ ಟಿವಿಡ್ ಪನ್ಪುನಿ ಅಪಗದಾಯ ಮಂತಿಜ್ಜರು ಅಪಗದಾಯ ಇನಿ ಬೇತೆ ಸಂಘಟನೆ ಚಳವಳಿ ಮಂತಿಜ್ಜರು ಬಣ್ಣದು ಒಂಜಿ ಪ್ರಶ್ನೆ ಉಂಟು ಮುಲ್ಪ ಕೇರಳ ಆದಪ್ಪಡು ಬಿಹಾರ ಆದಪ್ಪಡು ಒಲೇ ಒಂಜಿ
పొన్ను జోకల దౌర్జన్య అనగా అల్త సరಕಾರ ಆರೋಪಿಗಳಿಗೆ ಏಪಲ ಕೈ ಜೋಡಿ ಸಾಧಿಸಿ ಒಂದು ఇప్పుడు ಮಾತ್ರಾತೀನಿ ಅಲ್ತ ಸರಕಾರ ಇದು ಕೇರಳ ಬೋಡಿ ಪೊನ್ನನ ಮಿತ್ತು ರೇಪ ಅನ್ನಗ ಅಲ್ತ ಸರಕಾರ ಆ ಪೊನ್ನಗ ಬೋಡ ವೈದ್ಯಕೀಯ ನೆರವು ಕಾನೂನಿನ ನೆರವು ಮಾತಾಡಿದ ಸಹಕಾರ ಮತ್ತು ಕೊಡ್ತಂಡು ಹಣ ಮೂಲದಾದಾತೀನಿ ಸ್ವಾಮಿ ఇప్పుడు ಆರೋಪಿನಕ್ಕೆ ಒಟ್ಟಿಗೆ ಸೇರಿದೀನಿ ಪೊಲೀಸ್ ಇಲಾಖೆಯಿನಿ ಶಾಮೀಲಾದ ಸಾಕ್ಷಿ ನಾಶ ಮಾಡ್ದನು ಇನಿ ಅಂತಿಮವಾದ ಕೋರ್ಟುಡಿನಿ ನಡಪುದಾದಕ್ಕೆ ಅನ್ನಗ ಸತ್ಯತ್ ಸಾಕ್ಷಿ ಆಯ್ಕೆ ಬೋಡನ ಸಾಕ್ಷಿ ಓಲಜ್ಜಿ ಆ ಪೊಣ್ಣು ಮಗಳಿನಿ ಪಣಿರ ಸಾಧ್ಯ ಒಂದಿಜ್ಜಿ ನಾಳೆ ಕಟ್ಟಾತ್ನ ಪೊಣ್ಣನ ಪೊಲೀಸ್ ಅಕ್ಕಲು పొన్ను మగల 8:30 గంటకి తీర్పప్పాలు 29 తారీఖు దాని 10:30 గంట రాత్రికి ఆ పొన్నన ಶವನಿನ ದಹನ ಮಲ್ಪೇರು ಆ ಇಲ್ಲದಾಕಲಿಗೆ ಮಾಹಿತಿ ಇಜ್ಜಿ ಇಲ್ಲದಾಕಲ ಅಂಗಲ ಹಚ್ಚಿ ಬೇಡವೇರು ಎಂಗ್ಲ ಬಾಲದ ಪುನಃ ಕೊರ್ಲೆ ಎಂಗ್ಲ ಬಾಲೆ ಎಂಗ್ಲ ದಹನ ಮಲ್ಪ ಸಂಸ್ಕಾರ ಮಲ್ಪ ಬಂದು ನಟ್ಟಿನಲ್ಲ ಪೊಲೀಸ್ ಇಲಾಖೆ ಐಕಿ ಸಹಮತ ಕೊಡ್ತುಜಿ ಅಂತ ಇಡೀ ಮೋದಿ ಅಂತ ಆದಿತ್ಯನಾಥ್ ಸರ್ಕಾರ ಪೊಲೀಸ್ ತಕ್ಕಲ ಒಟ್ಟಿಗೆ ಶಾಮೀಲಾದ ಎವಿಡೆನ್ಸ್ ಸಿಕ್ಕನ್ಲಕ ಮಲ್ತೇರಿನಿ ಇನಿ ಕೊಡೋದು ಅನ್ಪೇರು ಎಂಜಕ್ಕೆ ಅನ್ನಗ ನ್ಯಾಯಾಲಯ ಉಂಡತ್ತ ನಿಕ್ಲಿಗೆ ನ್ಯಾಯಾಲಯ ನಿಕ್ಕಿಲು ಹೊರಟ ಮಲ್ಪೊಲೆ ತಂದು ಎಂಗ್ಲು ಪಣಂದಿಲ್ಲ ಸ್ವಾಮಿ ನ್ಯಾಯಾಲಯ ಹೊರಟ ಮಲ್ಪರ ಐಕಿ ಬೋರ್ಡ್ ಎವಿಡೆನ್ಸ್ ಬೋರ್ಡ್ ಆಣ ಇನಿ ಎವಿಡೆನ್ಸ್ ನಾಶ ಮಲ್ತೇರಿನಿ ಪೋಸ್ಟ್ ಮಾರ್ಟಮ್ ಆತಜಿ ವೈದ್ಯಕೀಯ ವರದಿ ವೈದ್ಯಿ ಒವೇ ಒಂದು ವೈದ್ಯಕೀಯ ವರದಿ ಬರಂದ ಇನಿ ನ್ಯಾಯಾಲಯ ಎಂಗ್ಲು ವಾರಿತಿ ಎಂಗ್ಲು ವಾದ ಮಲ್ಪೋಲಿ ವಾರಿತಿ ತನಿಖೆ ಮಲ್ಪೋಲಿನಿ ಎಂಚಿನ ಹೊರಟ ಮಲ್ಪೋಲಿನಿ ಅವಿನ ಅರ್ಥ ಮಲ್ತನೋಡು ಐಕಿ ಬೋರ್ಡ್ ಏನಂಚಿನ ಮಾತ ಎವಿಡೆನ್ಸ್ ನೀನಿ ಅಲ್ದ ಸರಕಾರ ನಾಶ ಮಲ್ದನು ಆಯ್ತಾ ಒಟ್ಟಿಗೆನೆ ಬರಿ ಮಲ್ಲ ಈ ಪ್ರತಿಭಟನೆ ಬಂದಾಗ ಮೋದಿ ಸ್ವಾಮಿ ರಾಯ ಮಣಿಪೂಜೆಯರು ಬಂದು ಪ್ರಶ್ನೆ ಬರೋದುಂಟು ಮೋದಿ ಸ್ವಾಮೀಜಿ ಇನಿ ಆದಿತ್ಯನಾಥನ ಒಟ್ಟಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಾತಿರ್ದೇರ್ಗೆ ಅವನು ನ್ಯಾಯಕ್ಕೆ ಬಡೋದು ಆರು ಅಲ್ಪ ಸರ್ಕಾರದ ಒಟ್ಟಿಗೆ ಪಾತಿರ್ದೇರ್ಗೆ ಯಾನಕ್ಕೇನು ಸ್ವಾಮಿ ಮುರಳಿ ಎಸ್.ಪಿ. ಬಾಲಸುಬ್ರಹ್ಮಣ್ಯನ್ ತೀರ್ಬೋಯರು ಇಡೀ ದೇಶದ ಆಸ್ತಿ ನಂಗೆ ಮಾತ್ರ ಗೌರವ ಉಂಡು ಸಂಗೀತ ಲೋಕಗಾರ ಕೋರ್ನಂಚಿನ ಕೋಡಿಗೆ ಅದೇ ಅಪ್ಪಗ ಆರು ತೀರ್ಬೋಯಿನಪ್ಪಗ ಮೋದಿನ ಟ್ವಿಟ್ಟರ್ ಖಾತೆ ಒಂದು ಮೆಸೇಜ್ ಬಪ್ಪುಂಡು ಎಸ್.ಪಿ. ಬಾಲಸುಬ್ರಹ್ಮಣ್ಯಗೂ ಶ್ರದ್ಧಾಂಜಲಿ ಪಂಡದು ಅಪ್ಪಗ ಎಂಗ್ಲು ಆರೆ ನಗಂಡೆ ಮಲ್ಪನತ್ತು ಅವು ಕರ್ತವ್ಯ ಮಲ್ದೇರು ಅಂಡ ಆರನೇ ಸರ್ಕಾರದ ಆರನೇ ಅಲ್ಪ ಯೂಪಿ ನಡಪುನ ಸರ್ಕಾರಡು ವಿನಿ ಒಂಜಿ ಪೊಣ್ಣು ಮಗಲ ರೇಪ್ ಅಂಡ್ ಮಾಡ್ರ ಆತನು ದಾಯಂದೇರ ಟ್ವಿಟ್ಟರ್ ಖಾತೆ ಮಣಿಪೂಜಿ ದಾಯಂದೇರ ವಾಟ್ಸಪ್ ಮಣಿಪೂಜಿ ದಾಯಂದೇರ ಸಾಮಾಜಿಕ ಜಾಲತಾಣ ಆಫ್ ಆತನು ಬೇರೆ ಮಣಿಪೂಜೇರಿ ದಾಕೆ ಅನ್ನಗ ಐಟ್ಲ ಒಂದು ಕಾರಣ ಉಂಟು ಬಂತ ಬಕ್ಕ ರಡ್ಡ ವಿಚಾರ ಯೋಗಿ ಇನಿ ಮುಟ್ಟ ಆ ಹತ್ಯಾದಿನ ಪೊಣ್ಣು ಮಗಲ ಇಲ್ಲಡೆ ಭೇಟಿ ಕೊಟ್ಟು ಸಾಂತ್ವನ ಬಂತುಜೇರಿ ಪಂಪೇರಿಗೆ ಏನಾಗ ಆರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಾತೇರ್ದೇರು ಅವು ಹತ್ತು ಬೋಡೇನು ಸ್ವಾಮಿ ಸಾಂತ್ವನ ಬೋಡೇನಿ ಆ ಇಲ್ಲಗೆ ಹೋದಕ್ಲೆಗೆ ಮನಸ್ಸು ಗಟ್ಟಿ ಮಲ್ತೊಂಡ್ರೆ ಧೈರ್ಯ ಕೊರಡು ಅವು ಸಾಂತ್ವನ ಅವು ಮಲ್ಪಂದೈನಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಾತಿರ್ಬೇಕು ಮೇರೆ ದಾಯ ಮಕ್ಕಳಿಂಚ ಮಲ್ಪೇರಿಗೆ ಏನಾಗ ಮೊಕ್ಕಲ ಸರ್ಕಾರ ನೀನಿ ಕೇವಲ ಒಂದು ಪುದರ್ಗೆ ಮಾತ್ರ ಸರ್ಕಾರ ಉಂಟು ಆಂಡ ಸರ್ಕಾರ ನಡಪವನ ಏರಿಕೆ ಅನ್ನಗ ತಾಕೂರು ಸಮುದಾಯ ರಜಪೂತ್ ಸಮುದಾಯ ಮಲಮಲ್ಲ ಜಾತಿದಾಗಲಿನಿ ಸರ್ಕಾರ ಕಂಟ್ರೋಲ್ಡ್ ದಿದ್ದೇರೇನಿ ಅಂಚಾದ ಪ್ರಕಲ್ಪ ಸರ್ಕಾರಗಿನ ಪಾತ್ರ ವಾಯ್ಸಿಜ್ಜಿ ಮೋದಿಗಿನ ಪಾತ್ರ ವಾಯ್ಸಿಜ್ಜಿ ಮೊಕ್ಕಲ ದುಡ್ಡುದ ಕಾರ್ಬಾಡಿನಿ ಸರ್ಕಾರ ನಡಪುನಲ್ಪ ಪೊನ್ನು ಜೋಕಲಿಗಲ್ಪ ರಕ್ಷಣೆ ಇಜ್ಜಿ ಏನ್ ಆಯ್ತ ಪರವಾದ ಪಾತಿರ್ವರ ಅಕ್ಲಿಗೆ ರಕ್ಷಣೆ ಇಜ್ಜಿ ಅಂಚಿತ್ನ ಸ್ಥಿತಿ ನಿರ್ಮಾಣ ಆತನ ಬಂದುಲೆ ಆಯ್ತಾ ಒಟ್ಟಿಗೆ ನರೇಂದ್ರ ಮೋದಿ ಒಂಜಿ ಘೋಷಣೆ ಕೊರಿಯರು ಎಂಜಿನ ಬೇಟಿ ಬಚಾವೋ ಬೇಟಿ ಪಡಾವೋ ಅತೆ ನಮ್ಮ ಮಾತ್ರ ಗೊತ್ತುಂಡು ಬಾರಿ ಕಲರ್ಫುಲ್ ಆಯ್ನ ಘೋಷಣೆ ಅಪ್ಪಗ ಇನಿ ಮೋದಿ ಸಾಹೇಬರ ಎಂಕಲ್ ಪ್ರಶ್ನೆ ಮಲ್ಪ ಈರ್ನ ಘೋಷಣೆ ಬಾರಿ ಪೊರ್ಲುಂಡು ಸ್ವಾಮಿ ಆಂಡ ಈರ್ನ ಸರ್ಕಾರಡು ಪೊನ್ನು ಜೋಕ್ಲಗಿನಿ ಅಲ್ಪ ರಕ್ಷಣೆ ಬಂತು ಬಂದಾಂಡ ಈರ್ನ ಘೋಷಣೆ ದಾಗಿ ಸ್ವಾಮಿ ಎಂದು మరి పొక్కట ఘోషణ కొడుతీని ಜನಕ್ಕೆ నేను మరల మల్పోరత్త ఇన్ని పొన్ను జోకులే గోడన రక్షణ కొరలేని అవిని కొర్ర ఇది మోದಿ ಸರ್ಕಾರ ಸಾಧ್ಯ ಆತಜಿ అంటే అయితే ಒಟ್ಟಿಗೆ ಯೋಗಿ ಆದಿತ್ಯನಾಥ್ ಪಂಡೇರು यूपी ಪ್ರದೇಶನು यूपी ರಾಜ್ಯವನ್ನು ರಾಮರಾಜ್ಯ ಮಲ್ಪಿದ್ದ ಪಂಡೇರು ಎಂಕಲ ಒಂದು ಗೆಳೆಯರು ರಾಮರಾಜ್ಯ ಮಹಾತ್ಮ ಗಾಂಧೀಜಿ ರಾಮರಾಜ್ಯದ ಒಂದು ಕನಸು ಪಂಡೇರು ಅವು ರಾಮರಾಜ್ಯ ಅವು ಕೇಂಡ 16 ಗಂಟೆದ ಪೊರ್ತುಡು ಒಂಜಿ ಪೊಣ್ಣು ಮಗಲು ನಡು ರಸ್ತೆಡು ಪೋಡಿಗೆ ದಾಂತೆ ನಿರ್ಭೀತಿಡು ಇನಿ ಆಳು ಪೋಪುನ ಸ್ಥಿತಿ ನಿರ್ಮಾಣ ಆವಡು ಈ ದೇಶಡು ಪೊನ್ನು ಜೋಕುಲು ಸುಭಿಕ್ಷುಡುಪ್ಪಡು ಮಾತೇರ್ಲ ಸುಭಿಕ್ಷುಡುಪ್ಪಡು ಅಂಚಿತ್ತಿನ ರಾಜ್ಯ ನಿರ್ಮಾಣ ಆವಡು ಅವು ರಾಮರಾಜ್ಯ
ಅಣ್ಣ ಇನಿ ಆದಿತ್ಯನಾಥ್ ಪನ್ಪ ರಾಮರಾಜ್ಯ ಅವು ರಾಮರಾಜ್ಯ ಸ್ವತಃ ಶ್ರೀರಾಮಚಂದ್ರ ಮೀನಿ ಮೂಲ ಉಪ್ಪೆ ಬಂದಾಂಡ ಈತ ಬರ್ತಾರ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೇಸ್ ಮಾಡ್ತಾರೆ ಮಕ್ಕಳ ಮೇಲೆ ಡೆಫಿನೆಟ್ಲಿ ಅವ್ರು ಕೇಸ್ ಮಾಡಿದ್ವಿ ಎನ್ನ ಪುತ್ತರ ಬಂದ ನಿಖಿಲ್ ನಾಚಿಘಾಟವನ್ನ ಬಡ್ಚಿ ಮಾಡೋದು ಆ ನೀನು ಕೇಸ್ ಮಾಡಿದ್ವಿ ಮೊಕ್ಲ ರಾಮರಾಜ್ಯ ಅಂದ್ರೆ ಆಯ್ತಾ ಮೊಕ್ಲ ರಾಮರಾಜ್ಯ ಹೋಗಿ ಅಂದಾಗ ಪುನುಜಾಕಲ್ಲ ಮಿತ್ತ ರೇಪ್ ಮಲ್ಪುನಿ ಪಾತ್ರೆ ಬಂದಾಗ ನಾಲೆಗಟ್ಟು ಮಲ್ಪುನಿ ಕೈಕಾರ ಮಲ್ಪುನಿ ಇನ್ನೂ ರಾಮರಾಜ್ಯನ ಅವಳ ಈ ಕಿಟ್ಟೆ ಮಾತಿ ನಂಚಿನ ವ್ಯಕ್ತಿಯರಿಗೆ ಅಂಡ ನಿಖಿಲೆ ಕೂಡ ಆಶ್ಚರ್ಯ ಸಂದೀಪ್ ಅನ್ಪುನ ಹುಡುಗಿ ಏರಿಕೆ ಅಂದಾಗ ಅಲ್ಪದ ಭಾರತೀಯ ಜನತಾ ಪಾರ್ಟಿದ ಉರಿ ಲೀಡರ್ ಮೇನ್ ಅಮ್ಮೇರ್ ಏರಿಕೆ ಅಂದಾಗ ಮೇನ್ ಅಮ್ಮೇರು ಯುಪಿದ ಒಂದು ಸ್ಟೇಟ್ ಲೀಡರ್ ತುಲೆ ನೂಲಿನಂತೆ ಸೀರೆ ಸೀರೆಯಂತೆ ನೂಲು ಅಮ್ಮೆ ಎಂಚಾಂಚಿನ ಮಗೆ ಎಂಚಾಂಚಿನ ಅಮ್ಮೆ ಮಗಳು ಒಂಜಿ ಪಾಟಿದ ಉಲಾಡುಲ್ಲೇರು
ಒಂಜಿ ಪಾರ್ಟಿದ ಕಾರ್ಯಕರ್ತೆ ಲೀಡರ್ ಆದ ಮಕ್ಕಳು ಮಲ್ಮ ಕೆಲಸ ಇದಿನ ಮಕ್ಕಳ ಪಾರ್ಟಿ ಅಪ್ಪ ನಂದೇ ಬಂದು ಬರ್ಪುನ ಮಕ್ಕಳು ಮಕ್ಕಳ ಪಾರ್ಟಿ ಲೀಡರ್ಸ್ ನಕಲು ಮಕ್ಕಳ ಕಾರ್ಯಕರ್ತೆ ನಕಲಿಗೆ ಮಕ್ಕಳ ಜೋಕುಲಗೆ ನೀವೇ ಬಂದು ಬರ್ಪುನ ಪುಂಜಕ್ಲ ರೇಪ್ ಮಲ್ಪಲೆ ಮರ್ಡರ್ ಮಲ್ಪಲೆ ಎಂದು ಮುರಾಣಿ ನಡ್ತಿನ ಎಲೆಕ್ಷನ್ ಈ ಸಂದೀಪ್ ಅನ್ಪನ ಹುಡುಗೆ ನಿಖಿಲ್ ತೂದಪ್ಪಾರು ವಾಟ್ಸಾಪ್ ಬರ ಸಂದೀಪ್ ಅನ್ಪನ ಹುಡುಗೆ ನರೇಂದ್ರ ಮೋದಿ ಒಟ್ಟು ಒಂಜಿ ಸೆಲ್ಫಿ ಇದೆ ಬಾರ್ಲಾಕಿದ ಅಂಡತ್ತೆ ಮೇನ ಅಮ್ಮೇರು ಹುಡುಗನ ಅಮ್ಮೇರು ಯೋಗಿ ಆದಿತ್ಯನಾಥ್ ಒಟ್ಟಿಗೆ ಒಂದು ಸೋಪೋಡು ಬಾರಿ ಇಲ್ಲಾಡು ಫ್ಯಾಮಿಲಿ ಹಾಕಲು ಕುಂದು ಪಾತಿರ್ವತ್ತೆ ಆ ರೀತಿ ಇದೀನಿ ಚರ್ಚೆಡುಲ್ಲೇರಿ ಅಪ್ಪಗ ಲೆಕ್ಕ ಪಾಡ್ಲೇನಿ ಓಲುಂಡು ಸರ್ ನ್ಯಾಯ ಮುಲ್ಪ ನ್ಯಾಯ ಓಲುಂಡೀನಿ ಇನಿ ಮೊಕ್ಕಳ ಇಲ್ಲಿ ಅರಾಜಕ ಜಾತಿದೀನಿ ಇಡೀ ಜನಕಲೆಗನಿ ಬಾರಿ ಮಲ್ಲ ರೀತಿಯ ತೊಂದರೆ ಕೊರೋದಲ್ಲೇರು ಅಪ್ಪಗ ನಾ ಮಾತು ಅರ್ಥ ಮಾಡ್ತಾ ನೋಡು ಈ ನರೇಂದ್ರ ಮೋದಿ ಸರ್ಕಾರದ ಪಡು ಯೋಗಿ ಆದಿತ್ಯನಾಥ್ ಸರ್ಕಾರ ಆದ ಪಡು ನೆಟ್ ವೈಟ್ಲ ಇನಿ ಪೊನ್ನು ಜಕ್ಲ ರಕ್ಷಣೆ ಇಜ್ಜಿ ಪಂಪಿನ ಅರ್ಥ ಮಾಡ್ತಾ ನೋಡಿ ಇನಿ ಕೂಡ ರಾಷ್ಟ್ರದ ಪಾತ್ರ ಪಂಪ್ಯಾನು ಹಿಟ್ಲರ್ನ ಸೈನ್ಯ ಇಡೀ ಜಗತ್ತಿನ ಆವರಣ ಬಂದು ಏನ್ ಕಂಟ್ರೋಲ್ ಮಾಡ್ಕೊಂಡು ಬಂದದು ಇಡೀ ಜಗತ್ತ ಮಿತ್ತು ಅಕಲು ಕದನಗ போயிரு ಅಪ್ಪಗ ಹಿಟ್ಲರ್ನ ನಾಜಿ ಪಡತ ಆ ಆಕ್ರಮಣದ ವಿರುದ್ಧ ಪಾಬ್ಲೋ ನರೋದ ಪಂಪನಾರ ಒಂಜಿ ಕವಿತೆಯನ್ನು ಪಂಪೇರು ಇದಕ್ಕೆ ಏನಾಗ ಅವರು ಮೊದಲು ಯಹೂದಿಗಳನ್ನು ಹುಡುಕಿಕೊಂಡು ಬಂದರು ನಾನು ಆವಾಗ ಮಾತನಾಡಲಿಲ್ಲ ಯಾಕೆಂದರೆ ನಾನು ಯಹೂದಿ ಆಗಿರಲಿಲ್ಲ ಅವರ ನಂತರ ರೋಮನ್ ಕೆಥಲಿಕರನ್ನು ಹುಡುಕಿಕೊಂಡು ಬಂದರು ಆವಾಗ ನಾನು ಮಾತನಾಡಲಿಲ್ಲ ಯಾಕೆಂದರೆ ನಾನು ರೋಮನ್ ಕೆಥಲಿಕನಾಗಿರಲಿಲ್ಲ ಅವರು ಕೊನೆಗೆ ಅವರು ನಂತರ ಟ್ರೇಡ್ ಯೂನಿಯನ್ ಅವರನ್ನು ಹುಡುಕಿಕೊಂಡು ಬಂದರು ಆವಾಗ ನಾನು ಮಾತನಾಡಲಿಲ್ಲ ಯಾಕೆಂದರೆ ನಾನು ಟ್ರೇಡ್ ಯೂನಿಯನಿಸ್ಟ್ ಆಗಿರಲಿಲ್ಲ ಅವರು ನಂತರ ಮುಸಲ್ಮಾನರನ್ನು ಹುಡುಕಿಕೊಂಡು ಬಂದರು ಆವಾಗ ನಾನು ಮಾತನಾಡಲಿಲ್ಲ ಯಾಕೆಂದರೆ ನಾನು ಮುಸಲ್ಮಾನ ಆಗಿರಲಿಲ್ಲ ಅವರು ಕೊನೆಗೆ ನನ್ನನ್ನೇ ಹುಡುಕಿಕೊಂಡು ಬಂದರು ಆವಾಗ ನನ್ನ ಪರವಾಗಿ ಮಾತನಾಡಲು ಇಲ್ಲಿ ಯಾರು ಉಳಿದಿರಲಿಲ್ಲ ಈಪುಡಿ ಆಂಡ್ ಅವು ಅವಲಾಯನತ್ತ ಬಿಹಾರ್ಡ್ ಆಂಡ್ ಅವು ಅವಲಾಯನತ್ತ ಎಲ್ಲ ನಮ್ಮ ಇಲ್ಲದ ಬಾಕಿಲಿಗೆಲ್ಲ ಬರ್ಕೊಂಡು ಅಕ್ಲ ಟಾರ್ಗೆಟ್ ಏರ್ಕೆ ಅನ್ನಗ ಅಕ್ಲ ಟಾರ್ಗೆಟ್ ಅಲ್ಪಸಂಖ್ಯಾತರ್ಲ ದಲಿತರ್ಲ ಗೊತ್ತು ಪಡೆ ಇನಿ ದಲಿತರ ಟಾರ್ಗೆಟ್ ಮಾಡ್ತಿದ್ದೀನಿ ಅಕ್ಕಲ ಈ ರೀತಿ ಕೃತ್ಯ ಮಾಡ್ತಂದಿಲ್ಲೇರು ನಮ್ಮ ಕರ್ನಾಟಕದ ತೂತ ಸ್ವಾಮಿ ಕರ್ನಾಟಕದಲ್ಲ ಇನಿ ಭಿನ್ನತ್ತು ಕರ್ನಾಟಕದ ದಾನಮ್ಮನ್ ರೇಪ್ ಮಾಡ್ತೀನಿ ಏರಿಕೆ ಅನ್ನಗ ಇಂದುವೇ ಸಂಘ ಪರಿವಾರದ ಒರಿ ನಾಯಕಿ ಅಭಿಷೇಕ್ ಪಂಪಿನ ಹುಡುಗಿ ಈ ಚಿಕ್ಕಮಂಗ್ಳೂರು ಒಬ್ಬ ಒಂಜಿ ಮಾಂಸದ ಒಂಜಿ ಚೀಲ ಕೊನೆ ಬಂದು ದನದ ಮಾಂಸ ಕೊಂಡೋಗಿದೆಲ್ಲ ಬಣ್ಣದ ಆಯನ ಉಂಟ ರೋಡ್ ಹಾಕದ್ ಕೆರ್ಪೇರು ಅಭಿಷೇಕನ್ ಆಡ ಆಯ್ತು ಬೇತೆ ಬೇತೆ ಇಲ್ಲ ತೋನು ಬಂದಾಡ ಇದು ಕರ್ನಾಟಕದ ಉಂಡು ಅಂಚಾದುಪ್ಪನಾಗ ಬಂದು ಏನ್ ಪನ್ಪುಣಿ ಕೇವಲ ಈಪುಡು ಮಾತ್ರ ಆಗ್ತದೆ ಆಪಿನಿ ನಮ್ಮ ಇಲ್ಲದ ಬಾಗಿಲಿಗಳೆಲ್ಲ ಬರು ನಮ್ಮ ಜಾಗೃತ ಅವಡು ನಮ್ಮ ಜಾಗೃತ ಎಚ್ಚರ ಅವಡು ಎತ್ತ ವಿರುದ್ಧವಾದ ಇನಿ ಸೊಳಕ್ಕಾವನಂಚಿನ ಹೋರಾಟ ಇನಿ ಬರಡು ಬಂದಲೆ ಅವೇ ರೀತಿ ಕೊಡೊಂದು ವಿಚಾರ ಬಂದ್ಪ್ಯಾನ್ ಇಂಜಿನಕ್ಕೆ ಏನಾಗ ರೆಕಾರ್ಡ್ ಬಂಡ್ಯಾನ್ ರೌಡ್ ಜಂಪುರ ಉಂತಾಯರು ಮಾಡೋದು ಏರು ಯೋಗಿ ಆದಿತ್ಯನಾಥ್ ಆರು ಒಂಜಿ ಸ್ವಾಮೀಜಿಗೆ ನಿಜವಾಗ್ಲೇ ಬಂದ್ಪ್ಯಾನ್ ಯೂಪಿಡ್ ಮುಖ್ಯಮಂತ್ರಿ ಆದ ಮುಂದುವರಿಯಾರ ಈರು ನಾಲಾಯಕ್ ದಾಯಕ ಏನಾಗ ಈರೆಗೆ ಆಡಳಿತ ಮಲ್ಪರ ಗೊತ್ತು ಜೀರೆಗೆ ಈರ್ನ ರಾಜ್ಯಡು ಒಂದು ಪೊನ್ನು ಜೋಕ ರಕ್ಷಣೆ ಕೊರ ಸಾಧ್ಯ ಆಪಂತ ಬಂದಾಂಡ ಈರ್ ಅಧಿಕಾರ ಮುಂದುವರಿಯಾರ ಬಲ್ಲಿ ಈರು ಒಂಜಿ ರಡ್ನೆತ್ತಾದ ರೌಡಿ ರಾಕಲಾಗೆ ಆರೋಪಿ ರಾಕಲಾಗೆ ಈರ್ ಬೆಂಬಲ ಕೊರ್ಪಾರ್ ಬಂದಾಂಡ ಈರ್ನ ಸರಕಾರ ಅವು ರಾಮರಾಜ್ಯ ಸರ್ಕಾರ ಅತ್ತವು ಅವು ರೌಡಿಸಂ ಸರ್ಕಾರ ಈನ ಆಡಳಿತ ಅವು ಇದಕ್ಕೆ ಅನ್ನಗ ರೌಡಿಸಂ ಸರ್ಕಾರ ಅವು ಅಂಚಾದಪ್ಪನಗ ಈನ ಸರ್ಕಾರದ ವಜಾವಡು ಈನ ಸರ್ಕಾರ ವಜಾದ್ ಅವಳು ರಾಷ್ಟ್ರಪತಿ ಆಳ್ವಿಕೆ ಹೇರಡು ಆಯ್ತಾ ಒಟ್ಟಿಗೆನೆ ಪ್ರಿಯಾಂಕಾ ರೆಡ್ಡಿ ಪಂಪಿನ ಪೊಣ್ಣು ಮಗಾಲ ಓಲೋ ಆಂಧ್ರಡ್ ಅಲ್ಲ ಮಿತ್ತಿ ರೇಪ್ಯಾನ್ ಮಾಡ್ರ ಹಾಕೊಂಡು ಕೊಂಡ ರೆಡ್ಡಿ ಸಮುದಾಯ ಒಲ್ಲ ಜಾತಿ ಅದೇ ಅಲ್ಪದ ಜನಗಳ ಹೋರಾಟ ಮಾಡಿ ತೀವ್ರ ಒಪ್ಪಡು ಅಪಗ ಅಂತ ಪೊಲೀಸ್ ಇಲಾಖೆ ಎಂಜೆ ಮಲ್ಪಡು ಅಂತ ಪೊಲೀಸ್ ಇಲಾಖೆ ಸ್ಥಳ ಮಹಾಜರ್ ಬಂದ ನೆಪೊಟ್ಟು ಆ ಜಾಗೆ ಕೊನೋದು ಅಕ್ಲೇನು ಶೂಟ್ ಔಟ್ ಮಲ್ಪೇರು ಅದೇ ರೇಪ್ ಮಾಲ್ತ ನಾಕ್ಲು ಒರಿಯರ ಬಾಲಿ ಬಂದು ಶೂಟ್ ಮಲ್ಪೇರು ಎಂಗ್ಲಿಕ್ಕೆ ಏನ್ವಾ ಯೋಗಿ ಆದಿತ್ಯನಾಥ್ ಈರ್ನ ಬಂದೂಕು ದಂಡೆ ಮಣ್ಣು ಬರ್ತದಲ್ಲ ಮಣ್ಣು ಬರ್ತದೆ ಬಲ್ಲೆ ನಿಜತೆ ಈರಾಗ ನಿಜವಾದ ದಲಿತರ ಬಗ್ಗೆ
ಈ ಆ ರಾಜ್ಯದ ಈ ದೇಶದ ಪೊಂಜೋಕುಲ ಬಗ್ಗೆ ಗೌರವ ಬಂದಾಂಡ ಅಕ್ಲೇನು ಇಮಿಡಿಯೇಟ್ಲಿ ಶೂಟ್ ಮಲ್ಪಲೆ ಅಂಚಿತ್ತಿನ ಕ್ರಿಮಿ ಈ ದೇಶ ಹುಡುಪರಬಲ್ಲಿ ತಾಕತ್ತಿಜ್ಜಿ ದಾಕೆನ್ನಾಗ ನಿಕಲ್ಲ ಜುಟ್ಟು ಪುಣಿಯನ್ನಾಗ ರಜೆ ಪೂತು ಬಕ್ಕ ತಾಕೂರ್ನ ಕೈಟ್ ನಿಕ್ಲೆ ಮಲ್ಪ ರಾಪುಜಿ ಆಂಡಲಾಯಕಲು ಪಡೊಂದಲ್ಲ ತೀರನ ನಿಕ್ಲೆಗೆ ನೈತಿಕತೆ ಎತ್ತಿನ ಮಂದಣ್ಣ ಅಕ್ಲೇನು ಶೂಟ್ ಮಾಡ್ದು ಕೇರಳ ಅಕ್ಲೇನು ಅಕ್ಲು ಬೊಡ್ಚಿ ಅಕ್ಲಿ ಭೂಮಿಗೆ ಭಾರ ಅದು ಏರ್ಲು ಒಪ್ಪರವಲ್ಲಿ ಅಂಚದ ಪುನಗ ಅಕ್ಲಿ ಶೂಟ್ ಮಾಡ್ತಾನೆ ನ್ಯಾಯ ದಿಕ್ಕುಣಿ ಅದೇ ರೀತಿ ರಡ್ಡೆಂಗಿಲಕ್ಕೆ ಏನಾಗ ಕೊಡಂಜಿ ಮಾಡೋದಿಲ್ಲ ಮೋದಿ ಸರ್ಕಾರದ ಇನ್ನು ಬಾರಿ ದಿವ್ಯ ಮಾಡುವುದಿಲ್ಲ ನರೇಂದ್ರ ಮೋದಿಲು आणि ಹೂನಾಡು 4 ಜನ ದಲಿತ ಜವಳೇರನ್ನು ಬೆತ್ತದ ಚರ್ಮದೆತ್ತೇರು ಬಣ್ಣದ ಸೈತಿನ ಬೆತ್ತದ ಚರ್ಮದೆತ್ತೇರು ಬಣ್ಣದ ರೋಡ್ ಅಕ್ಲೆ ಜೀಬು ಕಟ್ಟದ ಮೆರವಣಿಗೆ ಮಾಡ್ತಾರೆ ಅಕ್ಲೆ ಇಡೀ ಮೈತ ಮಾತಾ ಬಾಡಿದ ಚರ್ಮ ಜಾರದತ್ತಾರೆ ಪಾಪ ಅಂದ್ರೆ ಪಕ್ಕ ಅಕ್ಕಲು ಚಿಂತೆಜನಕ ಪರಿಸ್ಥಿತಿ ಅಕ್ಕಲು ಆಸ್ಪತ್ರೆಗೆ ಅಡ್ಮಿಟ್ ಆಯ್ರು ಅಪ್ಪಗ 14 ದಿನ ಕರಿಬಕ್ಕ ನರೇಂದ್ರ ಮೋದಿ ಪನ್ಪೇರು ಇಂದಕ್ಕೆ ಎನ್ನಗ ದಲಿತರಿಗೆ ಬುಡುಪುನ ಗುಂಡುತ್ತಿನ ಮನ್ನಾಡ ಎನ್ನ ತೆಗೆನೆಗೆ ಬುಡ್ಲಿ ಎಂದು 14 ದಿನ ಕರಿಬಕ್ಕ ಈ ಸರ್ತಿಲ ಅಮಿತ್ ಶಾ ಪೊಣ್ಣು ಮಗಲ್ನ ಹತ್ಯೆ ಅನ್ನಗಲ ಮೋದಿ ಮನಿ ಪೂಜೆರು ಬಕ್ಕ ಒಂದು ಸಮಾಯಿ ಬಕ್ಕಣತೆ ಮೆಲ್ಲ ಒಂಜಿ ದುರ್ಸು ಬಿಡ್ಪೇರು ಪಂಡ ಜನಕೊಲ್ಲ ಕಣ್ಣಿಗೆ ಮಣ್ಣೆ ಸೇರಬಾರದು ಒಂಜಿ ದುರ್ಸು ಪಟಾಕಿ ಬಿಡ್ಪೇರು ಒಂದು 10 ಬೋಡಾಯಿನಿ ಎಂಗ್ಲೆಗೆ ಬೋಡಾಯಿನಿ ಮೋದಿ ಸಾಹೇಬರು ದಾದ ಪನ್ಪೇರು ಎತ್ತ ಬಗ್ಗೆ ಅಂದು ನಿಜವಾಗ್ಲ ಈ ದೇಶದ ಪೊಣ್ಣು ಜೋಕುಲ ಬಗ್ಗೆ ಅವರೇ ಗೌರವ ಬಂದ ಭೇಟಿ ಪಡಾವೋ ಭೇಟಿ ಬಚಾವ್ ಪನ್ಪಿನ ಶಬ್ದದ ಅರ್ಥ ನಿಜವಾದ ಅವು ಅರ್ಥ ಗೊತ್ತಾಡುವಂತ ಬಂದಾಡ ಈರ ಮೌನವನ್ನು ಬಿಚ್ಚಿಲೆ ಈರು ಬಾಯಿ ಬಿಟ್ಟು ಪಾತಿರ್ಲಿ ಈ ನೆತ್ತ ಬಗ್ಗೆ ತನಿಖೆಗೆ ಆಗ್ರಹ ಮಲ್ಪುಲೆ ಅವತ್ತಂದೆ ಪೊಲೀಸ್ ಇಲಾಖೆದ ಬಗ್ಗೆ ಎಲ್ಲ ಪಾತ್ರ ತುಲೆ ಒಂಜಿ ಪೊಣ್ಣು ಮಗಲು ರೇಪ್ ಅಂಡ್ ಮರ್ಡರ್ ಆದ ಇನಿ 29 ತಾರೀಕು ದಾನ್ಯಾಲು ತೀರ್ಪಪ್ಪಲು ಅವಿನ ಪೋಸ್ಟ್ ಮಾರ್ಟಮ್ ಮಲ್ಪುಜೇರು ನೇರವಾದ ಮಗುವೇ ಬೋದು ಅವಿನ ದಹನ ಮಲ್ಪೇರು ಪೋಸ್ಟ್ ಮಾರ್ಟಮ್ ಆಪುಜಿ ವೈದ್ಯಕೀಯ ವರದಿ ಬರ್ಪುಜಿ ಯಾನು ಪೊಲೀಸ್ ಇಲಾಖೆ ದಾಖಲಕ್ಕೇನು ಆಲ್ತ SP ಪನ್ಪೇರು ಅದು ದುಮ್ಮತ್ತವಾದ ಆಲ್ತ SP ಪನ್ಪೇರು ರೇಪ್ ಆತಿಜಿ ಗಾಯ ಆತಿಜಿ ದೈಕ್ಯವೇನ ಹಲ್ಲೆ ಆತಿಜಿಂದು ಒಂಜಿ ಕಣ್ಣಿತ್ತಿನ ಆಗುಂಡತೆ ಸರಿ ಗೊತ್ತಾಪುಡು ಆ ಪೊಣ್ಣು ಮಗಲ್ಲ ಕೆಕ್ಕಿಲ್ಡು ಬಿಗಿತಿನ ಶಾಲದ ಹಚ್ಚಿ ಕೆಂಪು ಉಂಡು ಅಪ್ಪಗ ಒಂಜಿ ಪೊಲೀಸ್ ಅಧಿಕಾರಿ ಅಲ್ತ SP ಪನ್ಪೇರು ಒವ್ವುಲ ಆತಿಜಿ ವೈದ್ಯಾಧಿಕಾರಿ ಪನ್ಪೇರು ದಾವಲ ಆತಿಜಿ ಬಂದು ಅಪ್ಪಗ ಮಕ್ಕಳು ಏತು ಶಾಮಿಲ್ ಆಪೇರಿಗೆ ನತ್ತ ಈ ವ್ಯವಸ್ಥೆದ ಉಲಾಯ್ಡು ಮಕ್ಕಳು ಏತು ಶಾಮಿಲ್ ಆದ ಇನಿ ಸರ್ಕಾರದ ಒಟ್ಟಿ ಕೈ ಜೋಡಿಸಿ ಬಂದಂಗೆ ಗೊತ್ತಾവുന്നുണ്ട് P ಪಂಡ ಪೊಲೈಟ್ನೆಸ್, O ಪಂಡ ಒಬಿಡಿಯನ್ಸ್, L ಪಂಡ ಲಾಯಲ್ಟಿ, I ಪಂಡ ಇಂಟರ್ಗಿಟಿ, C ಪಂಡ ಕರೇಜ್, E ಪಂಡ ಎಫಿಷಿಯನ್ಸಿ. ಈ 5 ಶಬ್ದನು ಮಕ್ಕಳು ಪ್ರಮಾಣ ಮಾಡ್ತೀನಿ ಪೊಲೀಸ್ ಇಲಾಖೆಗೆ ಸೇವೆ ಬರ್ಪೇರು ಪೊಲೀಸ್ ಇಲಾಖೆಗೆ ಸೇವೆ ಬರ್ತೀನಿ ಹಾಕಲೀನಿ ಅವೇ ಪಾಲನೆ ಮಲ್ಪಡ್ತೀನಿ ಪಾಲನೆ ಮಲ್ತಾರೆ ಹಾಕಲೀನಿ ಇನ್ನು ಅಕ್ಲ ವಿಟ್ಟಿಗಿನಿ ದ್ರೋಹ ಬಂದಿರೀನಿ ನಿಕ್ಲ ಇಲ್ಲಾಡು ನಿಕ್ಲ ಪೊನ್ನು ಜೋಕುಲಗಿ ಮೀನು ಇಂಚಿತ್ತಿನ ಘಟನೆ ಆತು ಬಂದಾಡ ಸ್ವಾಮಿ ದಾದ ಬಂದವರು ನಿಕ್ಲಿನಿ ನಿಕ್ಲ ಯೂಪಿಡೆ ಇನಿ ಏತೋ ಪೊಲೀಸ್ ಕಾನ್ಸ್ಟೇಬಲ್ ನಕಲು ಪೊಲೀಸ್ ಅಧಿಕಾರ ನಕಲು ರೋಡ್ ಜೊತೆ ಪ್ರತಿಭಟನೆ ಮಾಡ್ತಾರೆ ಮೋದಿ ಆದಿತ್ಯ ಸರ್ಕಾರದ ವಿರುದ್ಧವಾದೀನಿ ಅಪಗ 12 ಇಂಚಿತ್ತಿನ ಮುನಿ ಸರ್ಕಾರದ ಅರಾಜಕತೆ ಉಪ್ಪುನಗ ಅಲ್ತ ಕೆಲವೊಂದು ಅಧಿಕಾರ ನಕಲಿನಿ ಸರ್ಕಾರದ ಒಟ್ಟಿಗೆ ಶಾಮೀಲಾದ ಆರೋಪಿ ನಕಲಿ ಬಚಾವ್ ಮಲ್ಪೇರಿ ಪ್ರಯತ್ನ ಮಲ್ಪೇರಿ ಬಂದಾಡ ಪೊಲೀಸ್ ಇಲಾಖೆ ದಾಖಲೆ ಅರ್ಥ ಮಾಡಿದ್ರು ಅಂಚಿನ ಪೊಲೀಸ್ ಅಧಿಕಾರಿ ಆದುಪ್ಪಡು ಅಂಚಿನ ಕಾನ್ಸ್ಟೇಬಲ್ ಆದುಪ್ಪಡು ಅಕಲು ಈ ಪೊಲೀಸ್ ಇಲಾಖೆ ದಾಖಲೆ ಉಪ್ಪೇರ್ನ ಬಲ್ಲಿ ಅಕ್ಲಿನ ಸಸ್ಪೆಂಡ್ ಆಗ್ತು ಅಕ್ಲಿನ ಶಾಶ್ವತವಾದ ಇಲ್ಲೇ ವಜಾ ಮಲ್ಪಟ್ಟು ಅಕ್ಲೇನು ಅವತ್ತಂದ ಅಕ್ಲೇನು ಕಾನೂನು ದಾಖಲೆಗೆ ಶಿಕ್ಷಣ ಕೊರೋಡು ಅಕ್ಲೆಗಿನಿ ಅವತ್ತಂದ ಏರ್ ಮಾತೈನಿ ಈ ಕೃತ್ಯಡು ಈ ಉಳ್ಳೇರ ಅಕ್ಲ ಮಾತೆರ್ಲ ಮಿತ್ರ ಇನಿ ಮಲ್ಲರ ತಿನ್ನಿ ತನಿಖೆ ಆದ ಅಕ್ಲಿಗೆ ಶಿಕ್ಷೆ ದಿಕ್ಕೋಡು ಬಂದಲೆ ಯಾನೊಂದು ಬಂಪೆ ಅಂತಿಮವಾದ ನೆಟ್ ಶಿಕ್ಷೆ ತಿಕ್ಕೊಂಡ ಇಜ್ಜ ಬಂದಿನ ಬಗ್ಗೆ ಹೆಂಗ್ ಅನುಮಾನ ಉಂಟು ಹಾಗೆ ಅಂದಾಗ ಎಂಗ್ಲಿಗೆ ಬೋಡಾಯಿನಿ ಅಂತಿಮವಾದ ಕೋರ್ಟ್ಗೋ ಸಾಕ್ಷಿ ಬೋಡಾಯಿನಿ ನೆಟ್ ಸಾಕ್ಷಿ ಇಜ್ಜಿ ಸಾಕ್ಷಿ ನಾಶ ಮಾತು ಬಿಡ್ತಾರೆ ಅಕಲು ನೆಟ್ಟು ಉಪ್ಪುನ ಒಂದೇ ಸಾಧಿ ಹಿಂಗೆ ಅಂದಾಗ ಇಡೀ ದೇಶ ಜನಗಳು ಒಟ್ಟಿಗಾದೀನಿ ಆ ಸರ್ಕಾರದ ಒತ್ತಿತ್ತು ಮಾಡುವಾಗಲು ಆಯ್ತಾ ವಿರುದ್ಧವಾದ ಹೋರಾಟ ಮಲ್ಪಡು ಸಂಘಟನೆ ಅವಡು ಹೋರಾಟ ಮಲ್ಪಡು ಎಂಗಲು ಅವೇ ಎಂಗಲ್ ಅಂತಿಮ ಅಸ್ತ್ರ ಅವೇನು ಮಾತೆಲ್ಲ ಇಲ್ಲಿ ಉಪಯೋಗ ಮಾಡ್ತಾರೆ ಸಾಧ್ಯ ಅವಡು ಆ ಮೂಲಕ ಈ ದೇಶದ ಒಂಜಿ ಹೊಸ ಬದಲಾವಣೆ ಬರ್ರೆ ಮಾತೆಲ್ಲ ಇಲ್ಲಿ ಕಾರಣಕರ್ತರ ಅವಡು ಬಂದಿಯಾನು ವಿನಂತಿ ಮಾಡ್ತಂದು ಈ ಸಂದರ್ಭಡು ಪಾತ್ರ ಅವಕಾಶ ಮಾಡ್ಕೊರ್ನಂಚಿನ ಮುಲ್ಪದ ಸಂಘಟಕರಿಗೆ ಅವೇ ರೀತಿ ಮುಲ್ಪದ ತುಕ್ಕೋಟದ ಪರಿಸರದ ಮಾತಾ ಬಂಧುಲೆಗೆನ ಸೊಲ್ಮೆ ಸಂದಾಯತ ಮಾಡ್ತಂದು ಎನ್ನ ಎರಡು ಪಾತ್ರ ಮುಕ್ತಾಯ ಮಾಡಿ
ಹಲ್ ಹಲ್ ಹೋರಾಟ ಇದು ಹೋರಾಟ ಹೋರಾಟ ಇದು ಹೋರಾಟ ಹೋರಾಟ ಇದು ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಹೇಳಿದ್ದೆಲ್ಲಿ ಹೇಳಿದ್ದೆಲ್ಲ ಉದ್ಯೋಗ ಸೃಷ್ಟಿ ಮಾಡಿದ್ದೆಲ್ಲ ಗೂಂಡಾ ಸೃಷ್ಟಿ ಮಾಡಿದ್ದೆಲ್ಲ ಗೂಂಡಾ ಸೃಷ್ಟಿ ಮಾಡಿದ್ದೆಲ್ಲ ಗೂಂಡಾ ಸೃಷ್ಟಿ ಮಾಡಿದ್ದೆಲ್ಲ ಗೂಂಡಾ ಸೃಷ್ಟಿ ಹಾಡಿದ್ದೆಲ್ಲ ಬೇಟಿ ಬಚಾವೋ ಮಾಡಿದ್ದೆಲ್ಲ ಬೇಟಿ ಬಚಾओ ಹಾಡಿದ್ದೆಲ್ಲ ಬೇಟಿ ಬಚಾವೋ ಮಾಡಿದ್ದೆಲ್ಲ ಬೇಟಿ ಬಚಾओ ಮಾಡಿದ್ದೆಲ್ಲ ಬೇಟಿ ಹಟಾವೋ ಮಾಡಿದ್ದೆಲ್ಲ ಬೇಟಿ ಹಟಾओ ಮಾ- ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ದಲಿತರಿಗೂ ರಕ್ಷಣೆ ಕೊಡಿ ದಲಿತರಿಗೂ ರಕ್ಷಣೆ ಕೊಡಿ ದಲಿತರಿಗೂ ರಕ್ಷಣೆ ಕೊಡಿ ದಲಿತರಿಗೂ ಠಾಕೂರರ ಬಿಸಿ ರಕ್ತಕ್ಕೆ ಧಿಕ್ಕಾರ. ಅತ್ಯಾಚಾರಿಗೆ ಶಿಕ್ಷೆಯಾಗಲಿ ಅತ್ಯಾಚಾರಿಗೆ ಶಿಕ್ಷೆಯಾಗಲಿ ಅತ್ಯಾಚಾರಿಗೆ ಶಿಕ್ಷೆಯಾಗಲಿ ಹೆಣ್ಣಿ- ಹೆಣ್ಣಿನ ಮೇಲಿನ ದೌರ್ಜನ್ಯ ಹೆಣ್ಣಿನ ಮೇಲಿನ ದೌರ್ಜನ್ಯ ಹೆಣ್ಣಿನ ಮೇಲಿನ ದೌರ್ಜನ್ಯ ದೇಶಕ್ಕೆ ವಿಧಾನ ದೇಶಕ್ಕೆ ಇದು ಅವಮಾನ ಶೇಮ್ 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 ಮೋದಿ ಗೌರ್ಮೆಂಟ್ ಶೇಮ್ ಶೇಮ್ ಮೋದಿ ಗೌರ್ಮೆಂಟ್ ಶೇಮ್ ಶೇಮ್ ಮೋದಿ ಗೌರ್ಮೆಂಟ್ ಶೇಮ್ ಶೇಮ್ ಮೋದಿ ಗೌರ್ಮೆಂಟ್ ಶೇಮ್ ಶೇಮ್ ಡೌನ್ 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 ಯುಪಿ ಸ್ಟೇಟ್ ಡೌನ್ ಡೌನ್ ಯುಪಿ ಸ್ಟೇಟ್ ಡೌನ್ ಡೌನ್ ಯುಪಿ ಸ್ಟೇಟ್ ಡೌನ್ ಡೌನ್ ಯುಪಿ ಸ್ಟೇಟ್ ಡೌನ್ ಡೌನ್ ನಂಬರ್ ಒನ್ ನಂಬರ್ ಒನ್ ನಂಬರ್ 1 ನಂಬರ್ ಒನ್ ನಂಬರ್ ಒನ್ ನಂಬರ್ 1 ರೇಪಿಸ್ಟ್ ಸ್ಟೇಟ್ ಯುಪಿ ನಂಬರ್ ಒನ್ ರೇಪಿಸ್ಟ್ ಸ್ಟೇಟ್ ಯುಪಿ ನಂಬರ್ 1 ರೇಪಿಸ್ಟ್ ಸ್ಟೇಟ್ ಯುಪಿ ನಂಬರ್ ಒನ್ ರೇಪಿಸ್ಟ್ ಸ್ಟೇಟ್ ಯುಪಿ ನಂಬರ್ 1 ಡೌನ್ 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 ಯುಪಿ ಪೊಲೀಸ್ ಡೌನ್ ಡೌನ್ ಯುಪಿ ಪೊಲೀಸ್ ಡೌನ್ ಡೌನ್ ಹೇಳಿದ್ದೆಲ್ಲ ರಾಮರಾಜ್ಯ ಹೇಳಿದ್ದೆಲ್ಲ ರಾಮರಾಜ್ಯ ಮಾಡಿದ್ದೆಲ್ಲ ಗೂಂಡಾ ರಾಜ್ಯ ಮಾಡಿದ್ದೆಲ್ಲ ಗೂಂಡಾ ರಾಜ್ಯ ಆಫ್ ಇಂಡಿಯಾ ಅಧ್ಯಕ್ಷರಾದಂತಹ ಸಹೋದರ ಅಶೂರುದ್ದೀನ್ ಮಂಜನಾಡಿ ಅವರನ್ನು ನಾನು ಪ್ರೀತಿಪೂರ್ವಕ ಪೋಡಿಯಂ ಕಡೆಗೆ ಆಹ್ವಾನಿಸುತ್ತಿದ್ದೇನೆ. ಆತ್ಮೀಯ ಪ್ರಜ್ಞಾವಂತ ಜನರು, ಪ್ರಥಮವಾಗಿ ಇಂತಹ ಅಮಾನವೀಯ ಧ್ಯೇಯ ಕೃತ್ಯವನ್ನು ಖಂಡಿಸುತ್ತಾ 12ರಲ್ಲಿ ದೆಹಲಿಯಲ್ಲಿ ನಿರ್ಭಯದ ಮೇಲೆ ಪ್ರತಿಭಟನೆಗಳು ನಡೆದಿತು. ಅದರ ನಂತರ ದೇಶದಲ್ಲಿ ಹಲವಾರು ಅತ್ಯಾಚಾರ ಪ್ರಕರಣಗಳು ದಾಖಲಾದವು. ಇತರ ಪ್ರತಿಭಟನೆಗಳು ನಡೆದಿದ್ದವು. ಇದೀಗಾಗಲೇ 2-3 ವರ್ಷಗಳ ಹಿಂದೆ ಕಳೆದ ವರ್ಷಗಳು ಸಹ ಸಂದರ್ಭದಲ್ಲೂ ಸಹ ದೇಶದುದ್ದಕ್ಕೂ ಪ್ರತಿಭಟನೆಗಳು ನಡೆದವು. ಆದರೆ ಇವುಗಳು ನಿರಂತರವಾಗಿ ನಡೆಯುತ್ತಲೂ ಪ್ರತಿಭಟನೆಗಳು ಅದರ ಜೊತೆಯಾಗಿ ನಡೆಯುತ್ತಲೂ ಇದು ಮುಂದುವರಿಸುವುದು ಮಾತ್ರ ನಮ್ಮ ಒಂದು ಹೊಣೆಗಾರಿಕೆ. ಪ್ರತಿಭಟನೆಗಳು
ತಂತ್ರಜ್ಞಾನದಲ್ಲಿ ಪ್ರಗತಿಯ ಹಂತದಲ್ಲಿ ಇರುವ ಈ ಸಂದರ್ಭದಲ್ಲಿ ವಿಶ್ವದ ಇತರ ದೇಶಗಳ ಮುಂದೆ ತಲೆ ತಗ್ಗಿಸುವಂತಹ ಒಂದು ಧ್ಯೇಯ ಕೃತ್ಯವಾಗಿದೆ ಹತ್ರಾಸ್ನಲ್ಲಿ ನಡೆದಂತಹ ಈ ಘಟನೆ. ಕೇವಲ 19 ವರ್ಷ ಪ್ರಾಯವಿದ್ದಂತಹ ಒಂದು ಹೆಣ್ಣು ಮಗುವಿನ ಮೇಲೆ ಹಾಡು ಹಗಲೇ ನಡೆದಂತಹ ಈ ಕೃತ್ಯವನ್ನು ನಾವೆಲ್ಲರೂ ಖಂಡಿಸಬೇಕು. ಸೀಮಿತವಾಗಿರಬಾರದು, ಒಂದು ಜನಾಂದೋಲನವಾಗಿ ನಾವು ಅದನ್ನು ಖಂಡಿಸಬೇಕು. NCRB ವರದಿಯ ಪ್ರಕಾರ ಅತ್ಯಾಚಾರ ಪ್ರಕರಣಗಳಲ್ಲಿ ಕೇವಲ ಸಾದಾ ಜನಸಾಮಾನ್ಯರು ಮಾತ್ರವಲ್ಲದೆ ರಾಜಕೀಯ ಮುಖಂಡರುಗಳು, ಎಂಪಿಗಳು, MLAಗಳು ಶಾಮೀಲಾಗಿದ್ದಾರೆ ಎಂಬುದು ವರದಿಯಾಗಿದೆ. ಇದು ವಿಶ್ವದ ಏಕೈಕ ದೇಶವಾಗಿದೆ. ಅಂತಹ ವರದಿಗಳು ಕಂಡುಬರುವ ಏಕೈಕ ದೇಶ ಅದು ಭಾರತವಾಗಿದೆ. ಅಂತಹವರಿಗೆ ಮಾತ್ರ ಸಂಸತ್ಗಳಲ್ಲೂ ವಿಧಾನಸಭೆಗಳಲ್ಲೂ ಸ್ಪರ್ಧಿಸಲು ಅವಕಾಶ ಸಿಗುವುದು ಒಂದು ದುರದೃಷ್ಟಕರವಾದ ಒಂದು ಸಂಗತಿಯಾಗಿದೆ ಸಹೋದರರೇ. ಆದ್ದರಿಂದ ಅತ್ಯಾಚಾರ ಪ್ರಕರಣಗಳು ಇನ್ನು ಈ ದೇಶದಲ್ಲಿ ನಡೆಯದ ರೀತಿಯಲ್ಲಿ ನಾವು ನಮ್ಮ ಹೋರಾಟವನ್ನು ಮುಂದುವರಿಸಬೇಕು. ಈ ಹೋರಾಟವು ಕೇವಲ 2 ದಿವಸ 3 ದಿವಸಗಳಿಗೆ ಮಾತ್ರ ಸೀಮಿತಗೊಳಿಸದೆ ನಿರಂತರವಾಗಿ ಒಂದು ಜನಾಂದೋಲನ ಹೋರಾಟವಾಗಿ ಬದಲಾಗಬೇಕು. ಇದೀಗಾಗಲೇ ನಮ್ಮ ಅಶೋಕ್ ಕೊಂಚಾಡಿ ಅವರು ಎಲ್ಲವನ್ನು ವಿವರವಾಗಿ ನಿಮ್ಮ ಮುಂದೆ ವಿವರಿಸಿಟ್ಟಿದ್ದಾರೆ. ಕೆಲವು ತಿಂಗಳ ಹಿಂದೆ ದೇಶಾದ್ಯಂತ ಒಂದು ಚರ್ಚಾ ವಿಷಯವಾಗಿತ್ತು ಝಾನ್ಸಿ ರಾಣಿ ಎಂದು ಸ್ವಯಂ ಘೋಷಿಸಿಕೊಂಡಿದ್ದಂತಹ ಕಂಗನಾ ರನೌತ್ಗೆ ನೀಡಿದಂತಹ ಸೌಕರ್ಯ, ಬೆಂಬಲ. ಆ ಬೆಂಬಲ ಇಂದು ಮಾನಿಶಾ ವಾಲ್ಮೀಕಿಗೆ ಸಿಕ್ಕಿದೆ. ಇದನ್ನು ನಾವು ಪ್ರಶ್ನಿಸಬೇಕು. ಬೇಟಿ ಬಚಾओ ಬೇಟಿ ಪಢಾओ ಎಂದು ಮೊದಲ ಭಾಷಣವನ್ನು ನೀಡುತ್ತಿರುವಂತಹ ಈ ದೇಶದಲ್ಲಿ ದಲಿತ ಒಂದು ಹೆಣ್ಣು ಮಗುವಿಗೆ ಅತ್ಯಾಚಾರ, ಹಾಡುವಾಗಲೇ ಅತ್ಯಾಚಾರವಾದಂತಹ ಸಂದರ್ಭದಲ್ಲಿ ಅದನ್ನು ಖಂಡಿಸಿದವರು ಎಷ್ಟು ಮಂದಿ? ಅದು ಒಂದು ಕೋಮು ವಾಸನೆ ಇದ್ದಿದ್ದರೆ ಅದಕ್ಕೆ ಎಷ್ಟು ಬೆಂಬಲಗಳು, ಎಷ್ಟು ಹೋರಾಟಗಳು ತೀವ್ರಗತಿಯಲ್ಲಿ ನಡೆಯುತ್ತಿದ್ದವು ಎಂಬುದು ನಾವು ಅರಿಯಬೇಕು ಸಹೋದರರೇ. ಇದೀಗಾಗಲೇ ಕಳೆದ ಹೈದರಾಬಾದಿನಲ್ಲಿ ನಡೆದಂತಹ ಒಂದು ಅತ್ಯಾಚಾರದಲ್ಲಿ ಎಲ್ಲಾ ಧರ್ಮದವರು ಶಾಮೀಲಾಗಿದ್ದರೂ ಸಹ ಅದಕ್ಕೆ ಕೋಮು ಬಣ್ಣ ಬಳಿಯುವಂತಹ ಸಂದರ್ಭಗಳು ಒದಗಿ ಬಂದಿದೆ ಎಂಬುದನ್ನು ನಾನು ನಿಮಗೆ ನೆನಪಿಸುತ್ತಾ ಇದ್ದೇನೆ. ಇದೇ ರೀತಿ ಹತ್ರಾಸ್ನ ಈ ಪ್ರಕರಣದ ಸಂದರ್ಭದಲ್ಲೂ ಸಹ ಒಂದು ಕೋಮು ಬಣ್ಣವನ್ನು ಬಳಿಯುವಂತಹ ಒಂದು ಷಡ್ಯಂತರ ವಾಟ್ಸಪ್ ಮತ್ತು ಫೇಸ್ಬುಕ್ಗಳಲ್ಲಿ ನಿರಂತರವಾಗಿ ನಡೆದಿದೆ ಎಂಬುದನ್ನು ನಾವು ಗಮನಿಸಬೇಕಾಗಿದೆ. ಅತ್ಯಾಚಾರ ಆರೋಪಿಗಳು ಯಾರೇ ಆಗಿರಲಿ, ಯಾವುದೇ ಧರ್ಮದವರಾಗಿರಲಿ, ಯಾವುದೇ ಸಮುದಾಯದವರಾಗಿರಲಿ, ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಒದಗಿಸುವವರೆಗೆ ನಮ್ಮ ಹೋರಾಟಗಳನ್ನು ಮುಂದುವರಿಸಬೇಕು. ಎಲ್ಲಿ ಮಹಿಳೆಯರನ್ನು ದೇವತೆಯಂತೆ ಪೂಜಿಸಲಾಗುತ್ತಿದೆಯೋ, ಎಲ್ಲಿ ಮಹಿಳೆಯರು ಪೂಜ್ಯ ದೇವತೆಗಳಾಗಿ ಬದಲಾಗಿದ್ದಾರೋ ಅವರ ಮೇಲೆ ಹಾಡು ಹಗಲೇ ಅತ್ಯಾಚಾರಗಳು ನಡೆಯುತ್ತಿದೆ ಎಂಬುದು ಒಂದು ವಿಷಾದನೀಯವಾದ ಒಂದು ಸಂಗತಿಯಾಗಿದೆ. CCTVಗಳು ಅದೇ ರೀತಿ ಸಹಾಯವಾಣಿಗಳು ನಿರಂತರವಾಗಿ ಕಾರ್ಯಾಚರಿಸುತ್ತಿರುವಂತಹ ಒಂದು ದೇಶದಲ್ಲಿ CCTVಗಳಾಗಿರಲಿ, ಸಹಾಯವಾಣಿಗಳಾಗಿರಲಿ ಅಥವಾ ಪೊಲೀಸ್ ವ್ಯವಸ್ಥೆಯಾಗಿರಲಿ ಸಜೀವವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಅತ್ಯಾಚಾರ ಪ್ರಕರಣಗಳು ನಿರಂತರವಾಗಿ ನಡೆಯುವುದಕ್ಕೆ ಕಾರಣಗಳಾದರೇನು? ಇದರಲ್ಲಿ ರಾಜಕೀಯ ಷಡ್ಯಂತರಗಳಿವೆ, ಇದರ ಹಿಂದೆ ರಾಜಕೀಯ ದುರುದ್ದೇಶಗಳಿವೆ. ಎಲ್ಲಾ ಪ್ರಕರಣಗಳನ್ನು, ಎಲ್ಲಾ ಘಟನೆಗಳನ್ನು, ಎಲ್ಲ ಘಟನೆಗಳನ್ನು ರಾಜಕೀಯವಾಗಿ ಇಂದು ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಿದೆ. ಅದು ಈ ದೇಶದ ದುರಂತಕ್ಕೆ ಒಂದು ದೊಡ್ಡ ಕಾರಣವಾಗಿ ಬದಲಾಗಲಿದೆ. ಆದ್ದರಿಂದ ಸಹೋದರರೇ, ವಿಶ್ವದಲ್ಲೇ ಮಹಿಳೆಯರಿಗೆ ಅತ್ಯಂತ ಅಸುರಕ್ಷಿತ ಒಂದು ಪ್ರದೇಶ ಇದ್ದರೆ ಅದು ಭಾರತವೆಂದು ಥಾಮಸ್ ರಾಯ್ಟರ್ಸ್ ಫೌಂಡೇಶನ್ ಮಾಡಿರುವ ವರದಿಯಲ್ಲಿ ನಮಗೆ ಗಮನಿಸಲು ಸಾಧ್ಯವಾಗ್ತಾ ಇದೆ. ಹತರಾಸ್ ಮತ್ತು ಅದರ ಕೆಲವೇ ದಿನಗಳ ಹಿಂದೆ ನಡೆದಂತಹ ಬಲರಾಂಪುರದ ಪ್ರಕರಣವೂ ಸಹ ಅಷ್ಟು ಮಟ್ಟದಲ್ಲಿ ಸುದ್ದಿಯಾಗಲಿಲ್ಲ. ಹತರಾಸ್ ಮಾತ್ರ ಏಕೆ ಸುದ್ದಿಯಾಯಿತು? ಅಲ್ಲಿ ಮಾಧ್ಯಮದವರ ಕೆಲಸವನ್ನು ಸಹ ನಾವಿಲ್ಲಿ ಗಮನಿಸಬೇಕಾಗಿದೆ. ಈ ದೇಶದಲ್ಲಿ ಪ್ರತಿ ಗಂಟೆಗೆ 4 ಪ್ರಕರಣಗಳು, 4 ಅತ್ಯಾಚಾರ ಪ್ರಕರಣಗಳು ನಿರಂತರ ವರದಿಯಾಗುತ್ತಾ ಇದೆ. ಅದರಲ್ಲಿ ಕೆಲವೊಂದು ಸಮಯದಲ್ಲಿ ಕೆಲವೊಂದು ಪ್ರಕರಣಗಳು ಮಾತ್ರ ಇಂದು ಪತ್ರಿಕಾ ಮಾಧ್ಯಮದಲ್ಲಿ ಬರುತ್ತಿದೆ. ಕಾರಣ ಏನೆಂದರೆ ಅದು ಕೆಲವು ಮಾಧ್ಯಮದವರ
ಜ್ಞಾನೋದಯದಿಂದ ಸಂಭವಿಸಿದೆ ಹೊರತು ಹಲವಾರು ಪ್ರಕರಣಗಳು, ಹಲವಾರು ಅತ್ಯಾಚಾರ ಪ್ರಕರಣಗಳು ಮೂಲೆ ಗುಂಪಾಗಿದೆ ಅಥವಾ ಅದನ್ನು ಮಡಚಿಡಲಾಗಿದೆ ಅಥವಾ ಅದರ ದಾಖಲೆಗಳನ್ನು ಸುಟ್ಟು ಹಾಕಲಾಗುತ್ತಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಆದ್ದರಿಂದ ನಮ್ಮ ಈ ಹೋರಾಟಗಳು ಯಾವಾಗ ಗಾಂಧೀಜಿ ಹೇಳಿದರು ಈ ದೇಶವು ಒಂದು ರಾಮರಾಜ್ಯ, ಒಂದು ಸ್ವತಂತ್ರ ರಾಷ್ಟ್ರವಾಗಿ ಬದಲಾಗುವುದೆಂದರೆ ಈ ದೇಶದಲ್ಲಿ ಹೆಣ್ಣು ಮಗು ಒಂದು ರಾತ್ರಿ 12 ಗಂಟೆಯಲ್ಲಿ ನಿರ್ಭಯದಿಂದ ನಡೆದಾಡಲು ಸಾಧ್ಯವಾಗುತ್ತದೆಯೋ ಅಂದು ಈ ದೇಶವು ಒಂದು ರಾಮರಾಜ್ಯವಾಗಿ ಬದಲಾಗಲಿದೆ. ಆದರೆ ಇಂದು ಹಾಡು ಹಗಲೇ ಒಂದು ಹೆಣ್ಣು ಮಗುವಿಗೆ ಇಂದು ನಡೆದಾಡಲು ಸಾಧ್ಯವಾಗುತ್ತಿದೆ ಎಂಬುದನ್ನು ನಾವು ಪ್ರಶ್ನಿಸಿಕೊಳ್ಳಬೇಕು. ಆ ರೀತಿ ಅತ್ಯಾಚಾರ ಆರೋಪಿಗಳಿಗೂ ಸಹ ಇಂದು ಕಂಗನಾ ರಾಣಾವತಿಗೆ ನೀಡಿದಂತಹ ಸೌಲಭ್ಯಗಳು, ಅವಳು ಆ ಹೆಣ್ಣು ಮಗು, ಆ ನಟಿ ಈ ದೇಶಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಲಿಲ್ಲ. ಕೇವಲ ತನ್ನ ಸಂಭಾವನೆಗೋಸ್ಕರ, ತನ್ನ ಆಸ್ತಿಗೋಸ್ಕರ, ತನ್ನ ಏಳಿಗೆಗೋಸ್ಕರ ಮಾತ್ರ ಅಭಿನಯಿಸಿದ್ದಾರೆ ಹೊರತು ಈ ದೇಶಕ್ಕಾಗಿ ಏನು ಕೊಡುಗೆ ಕೊಡಲಿಲ್ಲ. ಆದರೆ ಅವರನ್ನು ಒಂದು ಸ್ವಯಂ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯಾಗಿ ಇಂದು ಗುರುತಿಸಲಾಗುತ್ತಿದೆ. ಆದರೆ ಇಂದು ಮಾನಿಶಾಲನ್ನು ಸಾಮೂಹಿಕವಾಗಿ ಅತ್ಯಾಚಾರಕ್ಕೊಳಗಾದ ಒಂದು ದಲಿತ ಹೆಣ್ಣು ಮಗುವಿನ ಒಂದು ಮುಖವನ್ನು ಸಹ ಅವರ ಹೆತ್ತವರಿಗೆ ತೋರಿಸಲು ಸಾಧ್ಯವಾಗದ ರೀತಿಯಲ್ಲಿ ಸುಟ್ಟು ಹಾಕುವಂತಹ ಒಂದು ವ್ಯವಸ್ಥೆಯು ಇಂದು ಜಾರಿಯಲ್ಲಿರುವಾಗ ನಾವು ಈ ಬಗೆಯೆಲ್ಲ ಪ್ರಶ್ನಿಸಬೇಕಾಗಿದೆ. ನಾವು ಒಂದು ಪಕ್ಷಕ್ಕೆ ಮತ ಚಲಾಯಿಸಿ ಅವರನ್ನು ಚುನಾಯಿತಗೊಳಿಸಿದ್ದೇವೆ ಎಂಬ ಮಾತ್ರಕ್ಕೆ ನಾವು ಅವರನ್ನು ಪ್ರಶ್ನಿಸುವ ಹಕ್ಕನ್ನು ಕಳೆದುಕೊಳ್ಳುವುದಿಲ್ಲ. ನಾವು ಅವರನ್ನು ಪ್ರಶ್ನಿಸಬೇಕು. ಅದು ಯಾವುದೇ ರಾಜಕೀಯ ಪಕ್ಷವಾಗಲಿ, ಯಾವುದೇ ಆಡಳಿತವಾಗಲಿ ನಾವು ಪ್ರಶ್ನಿಸಬೇಕು. ನಮ್ಮ ಹಕ್ಕುಗಳು ಅಥವಾ ಈ ದೇಶದಲ್ಲಿ ನಡೆಯುತ್ತಿರುವ ಅನ್ಯಾಯದ ವಿರುದ್ಧ ನಾವು ಪ್ರತಿಭಟಿಸಬೇಕು. ಅದು ನಮ್ಮ ಪ್ರತಿಭಟನೆಯು ಸಂವಿಧಾನಾತ್ಮಕವಾಗಿ ಸಿಕ್ಕಿದಂತಹ ಒಂದು ಹಕ್ಕಾಗಿದೆ. ಅದೇ ರೀತಿ ಇಂದು ಒಂದು ಕಡೆ ಅತ್ಯಾಚಾರಗಳು ನಿರಂತರವಾಗಿ ನಡೆಯುತ್ತಾ ಇದ್ದರೂ ಸಹ ಇನ್ನೊಂದು ಕಡೆ ಅಪರಾಧಿಗಳಾಗಿ ಇರುವಂತಹ ಆರೋಪಿಗಳಿಗೆ ಒಂದು ಸುಸಜ್ಜಿತವಾದ ಸುಂದರವಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತಿದೆ. ಅವರು ಆರೋಪಿಗಳಾಗಿ ಜೈಲಿಗೆ ಹೋಗಿ ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ಸಮಯಗಳಲ್ಲಿ ಹೊರಬಂದು ತನ್ನ ವ್ಯವಹಾರಗಳನ್ನು ಮುಂದುವರಿಸುವಂತಹ ದುರಾದೃಷ್ಟಕರವಾದಂತಹ ಒಂದು ಸಂದರ್ಭಗಳು ಈ ಭಾರತದಲ್ಲಿ ನಡೆಯುತ್ತಾ ಇದೆ. ಇದಕ್ಕೆ ರಾಜಕೀಯವಾದ ಹೇರಿಕೆಗಳು, ಒಲವುಗಳು ಇರಬಹುದು. ಆದರೂ ಸಹ ಯಾರೇ ಆಗಲಿ, ಯಾವ ಧರ್ಮದವರೇ ಆಗಲಿ, ಅತ್ಯಾಚಾರ ಪ್ರಕರಣ ಅಥವಾ ಅತ್ಯಾಚಾರ ಆರೋಪದಲ್ಲಿ ಸಿಕ್ಕಿಬಿದ್ದಿದ್ದಾನೋ ಆದರೆ ಅವನನ್ನು ಸಾಮೂಹಿಕವಾಗಿ ನೇಣಿಗಂಬಕ್ಕೆ ಏರಿಸುವ ಕಾನೂನು ಇಂದು ಈ ದೇಶದಲ್ಲಿ ಬರಬೇಕೆಂದು ನಾನು ನಿಮ್ಮಲ್ಲಿ ಬರುವವರೆಗೂ ನಾವು ಹೋರಾಟವನ್ನು ಮುಂದುವರಿಸಬೇಕೆಂದು ನಾನು ಈ ನಾಡಿನ ಸತ್ಪ್ರಜೆಗಳಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಆದ್ದರಿಂದ ಇಲ್ಲಿ ಸಚಿನ್ 6 ಹೊಡೆದರೆ, ಧೋನಿ ಕ್ರಿಕೆಟ್ನಿಂದ ವಿರಾಮ ಹೊಂದಿದರೆ ಅಥವಾ ಶಾರುಖ್ ಖಾನ್ ಅವಾರ್ಡ್ ಪಡೆದುಕೊಂಡರೆ ನರೇಂದ್ರ ಮೋದಿ ಅಥವಾ ನಮ್ಮ ಪ್ರಧಾನಿಯವರು ಅದನ್ನು ತಮ್ಮ ಟ್ವಿಟ್ಟರ್ನಲ್ಲಿ ಹಂಚಿಕೊಳ್ಳುತ್ತಾರೆ, ಶುಭ ಸುದ್ದಿಯನ್ನು ತಿಳಿಸುತ್ತಾರೆ. ಆದರೆ ಹತ್ರಾಸ್ನಲ್ಲಿ ಒಂದು ದಲಿತ ಸಣ್ಣ ಪ್ರಾಯದ ಹೆಣ್ಣು ಮಗುವಿನ ಮೇಲೆ ಒಂದು ಅತ್ಯಾಚಾರ ನಡೆದಾಗ ಈ ದೇಶವೇ ತಲೆ ತಗ್ಗಿಸುವಾಗಲೂ ಸಹ ನಮ್ಮ ಪ್ರಧಾನಿಯಾಗಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಲಿ ಒಂದೇ ಒಂದು ನೋವಿನ ನುಡಿಯನ್ನು ಸಹ ಹೇಳದಿರುವುದು ಒಂದು ದೊಡ್ಡ ವಿಷಾದನೀಯವಾದಂತಹ ಒಂದು ದೊಡ್ಡ ನೋವಿನ ಸಂಗತಿಯಾಗಿದೆ. ಆದ್ದರಿಂದ ಸಹೋದರರೇ, ನಮ್ಮ ಹೋರಾಟವು ಇಲ್ಲಿಗೆ ಮಾತ್ರ ಕೊನೆಗೊಳ್ಳದೆ ಈ ಹೋರಾಟ ಇಂದು ಹಮ್ಮಿಕೊಂಡಂತಹ ಈ ಹೋರಾಟವು ಒಂದು ಜನಾಂದೋಲನವಾಗಿ, ಒಂದು ಜನ ಹೋರಾಟವಾಗಿ ಬದಲಾಗಬೇಕೆಂದು ಬಯಸುತ್ತಾ ನೀವೆಲ್ಲರೂ ಸಹಕರಿಸಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಸಹೋದರ ಅಶೀರುದ್ದೀನ್ ಮಂಜನಾಡ್ ಇವರಿಗೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಬಹಳ ಸವಿಸ್ತಾರವಾಗಿ ನಮ್ಮ ಮುಂದೆ ಕೆಲವೊಂದು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಇದೀಗ ಪ್ರತಿಭಟನಾ ಮುಂದಿನ ಭಾಗವಾಗಿ ನಮ್ಮೊಂದಿಗೆ ಮಾತನಾಡಲಿದ್ದಾರೆ ಸಹೋದರಿ ತಬಸ್ಸುಮ್.
ಆಫ್ ಇಂಡಿಯಾ ಇದರ ಜಿಲ್ಲಾಧ್ಯಕ್ಷ ಆದಂತಹ ಸಹೋದರಿ ತಬಸ್ಸುಮ್ ರವರು ನಾನು ಪ್ರೀತಿಪೂರ್ವಕ ಮೈಕ್ ಪಾಯಿಂಟ್ ಕಡೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರೊಂದಿಗೆ ಕೆಲವೊಂದು ಕಿವಿ ಮಾತುಗಳನ್ನು ನಾನೀಗ ಹೇಳಲು ಬಯಸುತ್ತೇನೆ. ನಾವೆಲ್ಲರೂ ಈಗಾಗಲೇ ಎರಡೂ ಭಾಷಣಕಾರರು ಕೂಡ ಬೇಟಿ ಬಚಾವೋ ಬೇಟಿ ಪಡಾವೋ ಎಂಬ ಈ ನಾರೆಗಳನ್ನು ಬಹಳ ಸಲ ಹೇಳಿದ್ದಾರೆ ನಿಮ್ಮ ಮುಂದೆ. ಈ ಬೇಟಿ ಪಡಾವೋ ಬೇಟಿ ಬಚಾವೋ ಬೇಟಿ ಪಡಾವೋ ಬೇಟಿ ಬಚಾವೋ ದಿನನಿತ್ಯ ಯಾವಾಗಲೂ ದಿನಪತ್ರಿಕೆಗಳ ಮೂಲಕ ನಮ್ಮ ಭಾರತ ಸರ್ಕಾರದ ಪ್ರಣಾಳಿಕೆಗಳಲ್ಲಿ ಎಲ್ಲ ಕಡೆ ನಾವು ಈ ನಾರೆಗಳನ್ನು ಕೇಳುತ್ತಾ ಬಂದಿದ್ದೇವೆ. ನಮ್ಮ ಪುಸ್ತಕಗಳು ಎಲ್ಲ ಕಡೆ ಡೈರಿಗಳಲ್ಲಿ ಅದು ನಮ್ಮನ್ನು ಅಣಕಿಸುವಂತೆ ಬೇಟಿ ಪಡಾವೋ ಬೇಟಿ ಬಚಾವೋ ಎಂದು ಹೇಳುತ್ತಿದೆ ಸಹೋದರಿಯರೇ. ಆದರೂ ಕೂಡ ನಮ್ಮ ನೇತಾರರು ಹೇಳಿದಂತಹ ಈ ಒಂದು ಹತ್ರಾಸ್ ಪ್ರಕರಣ ಆದಂತಹ ಸಮಯದಲ್ಲಿ ಒಂದು ಹುಡುಗಿಯ ಒಂದಿಗೆ ಇಂತಹ ಒಂದು ಅಕ್ರಮವಾದಂತಹ ಸಮಯದಲ್ಲಿ ಅವರು ಆಡಿದಂತಹ ಮಾತುಗಳನ್ನು ಕೇಳುವಾಗ ಅವರಿಗೆ ಯಾವ ಹಕ್ಕಿದೆ ನಮ್ಮನ್ನು ಬೇಟಿಗಳನ್ನು ಪಡಾವೋ ಎಂದು ಹೇಳಲು ನಾನಿಲ್ಲಿ ಬಯಸುತ್ತೇನೆ. ಏಕೆಂದರೆ ಅವರು ಹೇಳುತ್ತಿದ್ದಾರೆ, ರೇಪ್ ಇಸ್ ನಾಟ್ ರೇಪ್ ವೆನ್ ಕಮಿಟೆಡ್ ಬೈ 2 members. ಇಟ್ ಇಸ್ ನಾಟ್ ಗ್ಯಾಂಗ್ ರೇಪ್ ಅಂತ ಹೇಳ್ತಾರೆ. ಯಾವ ಅಕ್ರಮವನ್ನು ಇಂತಹ ಒಂದು ಅಕ್ರಮವನ್ನು ಗ್ಯಾಂಗ್ ರೇಪ್ ಅಂತ ಹೇಳಿ ಬಿಂಬಿಸಲು ಕೂಡ ಅವರ ಶಿಕ್ಷಣ ಅವರಿಗೆ ಸಹಾಯ ಮಾಡುತ್ತಾ ಇಲ್ಲವ. ಹುಡುಗರು ತಪ್ಪು ಮಾಡುತ್ತಾ ಇರ್ತಾರೆ, ಅವರನ್ನು ಮಿಸ್ಟೇಕ್ಸ್ ಆಗ್ತಾ ಇದೆ ಅಂತ ಎಂದು ಕೂಡ ಒಂದು ನೇತಾರರು ಹೇಳ್ತಾ ಇದ್ದಾರೆ. ಮತ್ತು ಈ ರೇಪ್ಗಳು ಆಗುತ್ತಾ ಇರುವುದು ಭಾರತದಲ್ಲಿ ಅಲ್ಲ, ಇಂಡಿಯಾದಲ್ಲಿ. ಯಾಕೆಂದರೆ ಈಗ ಭಾರತವು ಕೂಡ ಇಂಡಿಯಾ ಆಗ್ತಾ ಇದೆ ವೆಸ್ಟರ್ನ್ ಕಲ್ಚರಲ್ಲಿ ಎಂದು ಒಂದು ನೇತಾರರು ಹೇಳ್ತಾ ಇದ್ದಾರೆ. ಹಾಗೆ ಒಬ್ಬರು ಹೇಳ್ತಾರೆ, ಒಬ್ಬರು ಯೋಗಿ ಆದಿತ್ಯನಾಥರವರಂತೂ ಹೇಳುತ್ತಾರೆ, ಮಹಿಳೆಗೆ ಯಾವುದೇ ಹಕ್ಕಿಲ್ಲ, ಅವಳಿಗೆ ತುಂಬಾ ಫ್ರೀಡಮ್ ಅನ್ನು ನಾವು ಕೊಡಬಾರದು ಎಂದು. ಇಂತಹ ಎಲ್ಲ ಒಂದು ಅಶಿಕ್ಷಣ ಅವರಿಗೆ ಸಿದ್ಧ ಕಾರಣದಿಂದಲೇ ಅವರು ಇಂತಹ ಮಾತುಗಳನ್ನು ಹೇಳುತ್ತಿದ್ದಾರೆ. ನಾನು ಹೇಳ್ತಾ ಇದ್ದೇನೆ, ನೇತಾ ಪಡಾವೋ ಬೇಟಿ ಬಚಾವೋ ಎಂದು ಈ ಸಮಯದಲ್ಲಿ ಎಲ್ಲ ಸಹೋದರರಿಗೆ ಹೇಳ ಬಯಸ್ತೇನೆ. ಇಂತಹ ಒಂದು ಪ್ರಣಾಳಿಕೆಗಳನ್ನು ನಾವು ಬಿಡುಗಡೆ ಮಾಡಬೇಕಾಗಿದೆ. ನೇತಾ ಪಡಾವೋ ಬೇಟಿ ಬಚಾವೋ. ಏಕೆಂದರೆ ಅವರಿಗೆ ನಾವು ಯಾವಾಗ ನಿಜವಾದ ಶಿಕ್ಷಣ ಎಂದು ಹೇಳಿಕೊಡುತ್ತೇವೋ ಆಗ ಅವರು ಬೇಟಿಗೆ ಒಂದು ಮಹಿಳೆಗೆ ಇರುವಂತಹ ಸ್ಥಾನಮಾನವನ್ನು ಕೊಡಲು ಅವರಿಗೆ ಸಾಧ್ಯವಾಗುತ್ತದೆ. ಆಗ ಅವರಿಗೆ ಈಗ ಏನಾಗಿದೆ ಎಂದರೆ, ಒಂದು ಈ ಹತ್ರಾಸ್ ಪ್ರಕರಣದಲ್ಲಿ ನೋಡುವಾಗ ಆ ಹುಡುಗಿ ಒಬ್ಬ ದಲಿತ ಎಂಬ ಕಾರಣಕ್ಕಾಗಿ ಅವರಿಗೆ ನ್ಯಾಯ ಸಿಗುವಂತ ಹಕ್ಕು ವಂಚಿತವಾಗುತ್ತದೆ ಎಂದು ಎಲ್ಲರಿಗೊಂದು ಡೌಟ್ ಬರ್ತಾ ಇದೆ. ಏಕೆಂದರೆ ಎಲ್ಲಾ ಹಕ್ಕು ಮಹಿಳೆಗೆ ಇದೆ, ಎಲ್ಲವನ್ನೂ ವಂಚನೆ ಮಾಡುತ್ತಿದ್ದಾರೆ. ಕೊನೆಯ ಕ್ಷಣದಲ್ಲಿ ಅವಳ ಅಂತ್ಯಕ್ರಿಯೆ ಹಕ್ಕನ್ನು ಕೂಡ ತನ್ನ ತಂದೆ ತಾಯಿಯವರಿಗೆ ನೀಡಿದಂತಹ ಈ ಸರ್ಕಾರವನ್ನು ನಾನು ಕೇಳಬಯಸುತ್ತೇನೆ. ಮತ್ತೆ ಯಾವ ಬೇಟಿ ಬಚಾವ್ ನೀವು ಹೇಳ್ತಾ ಇದ್ದೀರಿ, ಯಾವ ರೀತಿಯಲ್ಲಿ ನೀವು ಬೇಟಿ ಬಚಾವ್ ಮಾಡುತ್ತೀರಿ ಎಂಬ ಭರವಸೆ ನಮಗೆ ನೀವು ಕೊಡ್ತಾ ಇದ್ದೀರಿ. ಆದುದರಿಂದ ಸಹೋದರರೇ, ನಾವು ಹೇಳಬೇಕಾಗಿದೆ, ಪ್ರಶ್ನಿಸಬೇಕಾಗಿದೆ. ನಮ್ಮ ಪಡ ಏನಾಗಿದೆ ನಾವು ಮಾಡಬೇಕಾಗಿದೆ ಮತ್ತು ನೇತಾರರಿಗೆ ಹೇಳಬೇಕಾಗಿದೆ, ನಮ್ಮ ರಕ್ಷಣೆ ಮಾಡುವಂತಹ ಕಾಯ್ದೆ ನಿಮ್ಮಲ್ಲಿ ಇಲ್ಲದಿದ್ದರೆ ನಾವೇ ನಮ್ಮನ್ನು ರಕ್ಷಣೆಗಾಗಿ ಇಂತಹ ಪ್ರಕರಣ ಆದಂತಹ ಸಂದರ್ಭ ನಾವೇ ಬೀದಿಗಿಡಬೇಕಾದಂತಹ ಅಗತ್ಯವಿದೆ. ಏಕೆಂದರೆ ನಮ್ಮ ಕಾನೂನಿನ ಮೇಲೆ ನಮ್ಮ ಭರವಸೆ ಬಿಟ್ಟು ಹೋಗಿದೆ. ಒಂದು ನಿರ್ಭಯ ಪ್ರಕರಣಕ್ಕೆ ಅವಳಿಗೆ ಒಂದು ಜಸ್ಟಿಸ್ ಸಿಗಬೇಕಾದರೆ 9 ವರ್ಷಗಳು ಹಿಡಿಯಿತು. ಹಾಗಾದ್ರೆ ಈ ಹತ್ರಾಸ್ ಪ್ರಕರಣದಲ್ಲಿ ಒಬ್ಬ ದಲಿತ ಎಂಬ ಕಾರಣಕ್ಕೆ ಅವಳಿಗೆ ಈ ಪ್ರಕರಣವು ಮನುಷ್ಯರ ಮನದಲ್ಲಿ ಮುಚ್ಚಿ ಹೋಗುವ ತನಕ ಈ ಕೇಸನ್ನು ಕೂಡ ಅವರು ಮುಂದೆ ತಗೊಂಡು ಹೋಗುವರು ಎಂಬ ಯಾವುದೇ ನಿರೀಕ್ಷೆ ಜನರಿಗೆ ಈಗ ಇರುವಂತೆ ಇಲ್ಲ. ಆದುದರಿಂದ ನಾವು ನೇತಾ ಪಡಾವೋ ಮತ್ತು ಬೇಟಿ ಬಚಾವೋ ಎಂಬ ಪ್ರಣಾಳಿಕೆ ಇಂತಹ ನಾರೆಗಳನ್ನು ಕೂಡ ಹೇಳುತ್ತಾ ನಾವು ರಾಜಕಾರಣಿಗಳಿಗೆ ನಿಜವಾದ ಶಿಕ್ಷಣ ಏನು ಎಂದು ಹೇಳಿಕೊಡಬೇಕು ಮತ್ತು ಬೇಟಿಗಳನ್ನು ಬಚಾವ್ ಮಾಡಲು ನಿಜವಾಗಿ ಬೇಕಾದಂತಹ ಕಾಯ್ದೆಗಳನ್ನು ತನ್ನಿ ಮತ್ತು ಮಹಿಳೆಯರಿಗೆ ಸುರಕ್ಷತೆಯ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿ ಎಂದು ನಾವು ಬೀದಿಗಿಳಿದು ಪ್ರಶ್ನಿಸಬೇಕಾದಂತಹ ಸಂದರ್ಭ ಇದು. ಮತ್ತು ಈ 21ನೇ ಶತಮಾನದಲ್ಲಿ ಕೂಡ ಹೀಗೆ ಜಾತಿ ಭೇದ ಭಾವಗಳು ಇದೆ ಎಂದು ಹೇಳುವಾಗ ಬಹಳ ನಾಚಿಕೆ ಆಗುತ್ತಿದೆ. ಒಂದು ಕೈಯ ತುದಿಯಲ್ಲಿ ಒಂದು ಬಟ್ಟೆಯನ್ನು ಖರೀದಿಸಬಹುದಾಗಿದ್ದರೆ ಅಷ್ಟೊಂದು ಮುಂದುವರೆದ ಜನರು ಭಾರತದಲ್ಲಿದ್ದಾರೆ. ಆದರೂ ಕೂಡ ಇನ್ನೂ ಕೂಡ ಇಂತಹ ಜಾತಿ ಭೇದ ಭಾವದಲ್ಲಿ ಒಬ್ಬ ಹುಡುಗಿಗೆ ಅವಳಿಗೆ ಮೇಲೆ ಆದಂತಹ ಈ ಅತ್ಯಾಚಾರಕ್ಕೆ ಕೂಡ ಅದು ಕೂಡ ಅತ್ಯಾಚಾರ ಪ್ರಕರಣ ಅಲ್ಲ ಎಂದು ಹೇಳುವಂತಹ ಸ್ಥಿತಿ ಬಂದಿದೆ ಎಂದಾಗಿದ್ದರೆ ಮತ್ತೆ ಯಾವ ರೀತಿಯಲ್ಲಿ ನಮಗೆ ಇಲ್ಲಿ ನ್ಯಾಯವನ್ನು ನಾವು ನಿರೀಕ್ಷಿಸಬಹುದು? ಎಲ್ಲಾ ರೀತಿಯಲ್ಲೂ ಕೂಡ ಯಾರೆಲ್ಲ ಮಾತನಾಡಲಿಕ್ಕೆ ಹೋದ್ರು ಅವರು ದಲಿತರಾಗಿದ್ದರೆ, ಅವರು ಅಲ್ಪಸಂಖ್ಯಾತರಾಗಿದ್ದರೆ ಅವರ ಮೇಲೆ UAPA ಕಾಯ್ದೆಗಳನ್ನು ಹಾಕಲಾಗುತ್ತದೆ. ಅದೇ ಯಾರು ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಿದ್ದರೂ ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ನೀಡಲಾಗುತ್ತದೆ. ಇಂತಹ ಕಾನೂನುಗಳಿರುವಾಗ ನಾವು ಎಷ್ಟರ
ಮಟ್ಟಿಗೆ ಇಲ್ಲಿ ಸುರಕ್ಷಿತರು ಎಂಬ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಕು ಎಂದು ಕೂಡ ನಾನು ಈ ಸಮಯದಲ್ಲಿ ಪ್ರಶ್ನಿಸುತ್ತೇನೆ. ಮತ್ತೆ ಅಷ್ಟೇ ಅಲ್ಲ, ಪ್ರಧಾನಿ ಮೋದಿ ಅವರು ಕೂಡ ಎಲ್ಲಾ ಸಂದರ್ಭದಲ್ಲಿ ಟ್ವೀಟ್ ಮಾಡುತ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಮಾಡಿದಾಗ ಮಾನ್ಯ ಸದಾನಂದ ಗೌಡರನ್ನು ಪ್ರಶ್ನಿಸಲಾದಾಗ ಇದು ಯುಪಿಯ ಪ್ರಶ್ನೆ ಆಗಿದೆ, ಇದರಲ್ಲಿ ಪ್ರಧಾನಮಂತ್ರಿ ಯಾವ ರೀತಿಯಲ್ಲಿ ಅವರು ಮಾತನಾಡಬೇಕಾದ ಅಗತ್ಯ ಇಲ್ಲ ಎಂದು ಹೇಳುತ್ತಾರೆ. ಹಾಗಾದ್ರೆ ನಿರ್ಭಯ ಪ್ರಕರಣ ಆದ ನಂತರ ನಿರ್ಭಯ ಹೆಸರನ್ನು ಹೇಳಿ ಎಲೆಕ್ಷನ್ ನಲ್ಲಿ ವೋಟ್ಗಳನ್ನು ತೆಗೆಯುವಾಗ ನಿಮಗೆ ಆ ನಿರ್ಭಯ ಪ್ರಕರಣವು ಕೂಡ ಒಂದು ಸ್ಥಳಕ್ಕೆ ಸೀಮಿತವಾಗಿದೆ ಎಂದು ನಿಮಗೆ ನೆನಪಿರಲಿಲ್ಲವೇ ಎಂದು ಕೂಡ ನಾನು ಈ ಸಮಯದಲ್ಲಿ ಪ್ರಶ್ನಿಸುತ್ತಿದ್ದೇನೆ. ಆದುದರಿಂದ ಈ ಹತ್ರಾಸ್ ಘಟನೆಯಲ್ಲಿ ಯಾರೆಲ್ಲ ತಪ್ಪಿತಸ್ಥರಿದ್ದಾರೋ ಅವರನ್ನು ಪಬ್ಲಿಕ್ ನಲ್ಲಿ ನೇಣುಗಂಬಕ್ಕೆ ಏರಿಸಬೇಕು. ಅದು 9 ವರ್ಷದವರೆಗೆ ಇನ್ನೂ ನಮ್ಮನ್ನು ಕಾಯಿಸಬೇಡಿ. ಅವರನ್ನು ಪಬ್ಲಿಕ್ ನಲ್ಲಿ ನೇಣುಗಂಬಕ್ಕೆ ಏರಿಸಿದಾಗ ಮಾತ್ರ ಇನ್ನಷ್ಟು ಕಾಮುಕರಿಗೆ ಅಂತಹ ಕೃತ್ಯಗಳನ್ನು ಎಸಗುವುದಲ್ಲಿ ಅವರಿಗೆ ಹೆದರಿಕೆ ಬರಬೇಕು ಎಂಬುದಾಗಿದೆ ನಮ್ಮ ಒಂದು ಅಪೀಲ್ ಆಗಿದೆ. ಆದುದರಿಂದ ದಯವಿಟ್ಟು ಎಲ್ಲಾ ಜನಸಾಮಾನ್ಯರು ಕೂಡ, ನಿಮ್ಮ ಮನೆಯಲ್ಲೂ ಕೂಡ ಹುಡುಗಿಯರಿದ್ದಾರೆ, ನಿಮ್ಮ ಮನೆಯಲ್ಲಿ ಕೂಡ ಮಾತೆಯಂದಿರಿದ್ದಾರೆ, ಹೊರಗಿರುವಂತಹ ಎಲ್ಲ ಮಹಿಳೆಯರಿಗೂ ಕೂಡ ಅವರಿಗೆ ಗೌರವವನ್ನು ನೀಡಿ. ಅವಳಿಗೆ ಹಲವಾರು ಕನಸುಗಳಿವೆ. ಆ ಮನುಷ್ಯಳೊಂದಿಗೆ ಅವಳೆಲ್ಲ ಕನಸುಗಳು ಏನಾಗಿದೆ, ಅವಳೊಂದಿಗೆ ಬಿದ್ದು ಹೋಯಿತು. ಒಂದು EFTSing ನ ವಿಷಯದಲ್ಲಿ ಹೇಳುವುದಾದರೆ, ಒಂದು ಸ್ಟೇಟ್ ಟಾಪರ್ ಆದಂತಹ ಒಂದು ಹುಡುಗಿ, ಅವಳೊಂದು ಅಬ್ರಾಡ್ ನಲ್ಲಿ ಅವಳಿಗೆ ಒಳ್ಳೆಯ ಒಂದು SSLC ಸೆಕೆಂಡ್ PUC ಟಾಪರ್ ಆಗಿದ್ಲು. ಅಬ್ರಾಡ್ ನಲ್ಲಿ ಒಳ್ಳೆಯ ಅವಳಿಗೆ ಜಾಬ್ ಸ್ಕಾಲರ್ಶಿಪ್ ಕೂಡ ಸಿಕ್ಕಿತು. ಅದರ ನಂತರ ಒಂದು ದಿನ ಅವಳು ಈ ಕಂಟ್ರಿಗೆ ಬಂದ ಸಂದರ್ಭದಲ್ಲಿ ಜಸ್ಟ್ ತನ್ನ ತಮ್ಮನಿಗೆ ಸ್ಕೂಟರ್ ನಲ್ಲಿ ಹೋಗುವಾಗ ಬೇರೆಯವರು ತಮಾಷೆ ಮಾಡಿದ್ರೆ ಅವಳ ಶಾಲೆ ಇದ್ದಾಗ ಅವಳು ಬಿದ್ದು ಹೋದ್ಲು ಮತ್ತು ಅವಳೊಂದಿಗೆ ಅವಳ ಸಾವಾಗಿತ್ತು ಮತ್ತು ಅವಳೊಂದಿಗೆ ಎಲ್ಲಾ ಕನಸುಗಳು ಕೂಡ ನುಚ್ಚು ನೂರಾಯಿತು. ಇದರಿಂದ ನಿಮಗೆ ಸಿಕ್ಕಿದಂತಹ ಫಲವಾದರೆ ಏನು? ಅವಳಿಗೆ ಎಷ್ಟೊಂದು ಕನಸುಗಳಿತ್ತು, ಅವಳೆಷ್ಟೊಂದು ನಿರೀಕ್ಷೆಗಳನ್ನು ಇಟ್ಟಿದ್ದರು ಈ ಸಮಾಜದೊಂದಿಗೆ. ಆದರೂ ಕೂಡ ಅದೆಲ್ಲವನ್ನು ಒಂದೇ ಕ್ಷಣದಲ್ಲಿ ನೀವು ನುಚ್ಚು ನೂರಾಗಿ ಮಾಡಿಬಿಡುತ್ತೀರಲ್ಲ. ನಿಮ್ಮ ಮನೆಯಲ್ಲಿರುವಂತಹ ತಾಯಿ, ಅಕ್ಕ, ಹೆಂಡತಿ ಅವರನ್ನು ಕೂಡ ನೆನಪಾಗುವುದಿಲ್ಲ. ಅವರೊಂದಿಗೆ ಇಂತಹ ವರ್ತನೆಗಳನ್ನು ಬೇರೆಯವರು ಮಾಡಿದಾಗ ನಿಮ್ಮ ಮನಸ್ಸು ಕೂಡ ನೋಯುವುದಿಲ್ಲವೇ ಎಂದು ಕೂಡ ಕೇಳ ಬಯಸುತ್ತೇನೆ. ಆದುದರಿಂದ ಇಂತಹ ಸಂದರ್ಭದಲ್ಲಿ ನೀವು ಕೂಡ ಮೌನಿಯಾಗಬೇಡಿರಿ. ನೀವು ಧ್ವನಿ ಎತ್ತಿರಿ, ನಿಮ್ಮ ಸಹೋದರಿಯರಿಗಾಗಿ ಧ್ವನಿ ಎತ್ತಿರಿ. ದಿನನಿತ್ಯ ಎಷ್ಟೋ ಹುಡುಗಿಯರೊಂದಿಗೆ, ಎಷ್ಟೋ ಮಹಿಳೆಯರೊಂದಿಗೆ, ವೃದ್ಧರೊಂದಿಗೆ, ಚಿಕ್ಕ ಮಕ್ಕಳೊಂದಿಗೆ ಇಂತಹ ಕೃತ್ಯಗಳು ನಡೀತಾ ಇದೆ. ಇದಕ್ಕೆಲ್ಲ ಇನ್ನೂ ಕೂಡ ಅವರಿಗೆ ಇನ್ನೇನು ಮಾಡಬೇಕೆಂದ ಅವ್ರಿಗೆ ಧೈರ್ಯ ಎಲ್ಲಿಂದ ಬರ್ತಾ ಇದೆ? ಅದೆಲ್ಲ ನಮ್ಮ ಮೌನದಿಂದ ಆಗಿದೆ. ನೀವು ಅದನ್ನು ಬಿಟ್ಟು ಬಿಡ್ತೀರಿ, ಅಲ್ಲಿ ಆಯ್ತು ಇಲ್ಲಿ ಆಯ್ತು. ಒಂದು ಪೇಪರ್ ಹಳೆ ಆಗುವಾಗ ಇನ್ನೊಂದು ಪೇಪರ್ ನಲ್ಲಿ ಒಂದು 10 ಪ್ರಕರಣಗಳು ಬಂದು ಹೋಗ್ತದೆ. ಯಾವ ಪ್ರಕರಣ ಇಂತಹ ಹುಡುಗಿ ಅಲ್ಲಿ ಆಗಿದೆ, ಹೀಗೆ ಆಗಿದೆ. ಆ ಕನಿಕರದ ಮಾತು ಬಿಟ್ಟು ನಿಮ್ಮಿಂದ ಬೇರೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲವೇ? ಆದ್ದರಿಂದ ನೀವು ಮನುಷ್ಯರಾಗಿದೆ, ನೀವು ನಿಜವಾದ ಪುರುಷರಾಗಿದ್ದರೆ ಮಹಿಳೆಗೆ ಹಕ್ಕನ್ನು ನೀಡಿ. ನೀವು ನಿಜವಾದ ಪುರುಷರಾಗಿದೆ ಅವರಿಗೆ ರಕ್ಷಣೆ ನೀಡಿ. ನಾನು ನಿಮ್ಮ ಪುರುಷತ್ವಕ್ಕೆ ಸವಾಲು ಹಾಕುತ್ತಿದ್ದೇನೆ. ನೀವು ನಿಜವಾದ ಪುರುಷರಾಗಿದ್ದರೆ ಈ ಮಹಿಳೆ ಒಂದು ಮಧ್ಯರಾತ್ರಿ ನಡೆಯಬೇಕಾದ್ರೆ ನಿಮ್ಮ ಸಪೋರ್ಟ್ ಬೇಕು. ಹೋಗು ನೀನು ಅಂತ ಹೇಳಿ ನೀವು ಮಧ್ಯರಾತ್ರಿಯಲ್ಲಿ ಕಳಿಸಿದರೆ ಮಾತ್ರ ನಿಮಗೆ ಆ ಧೈರ್ಯ ಇದ್ದರೆ ಮಹಿಳೆಗೆ ನಾನು ಅಂತಹ ಸುರಕ್ಷತೆ ಕೊಡುದು. ಅಂತಹ ಧೈರ್ಯ ನಿಮಗಿದ್ದರೆ ಮಾತ್ರ ಈ ಮಹಿಳೆ ಅಷ್ಟೊಂದು ಸ್ವತಂತ್ರ ಆಗಲಿಕ್ಕೆ ಸಾಧ್ಯ. ನಿಮಗೆ ಪುರುಷತ್ವ ಇದ್ದರೆ ನೀವೇನ್ ಮಾಡಬೇಕು, ಮಹಿಳೆಗೆ ಅಷ್ಟೊಂದು ಸ್ವಾತಂತ್ರ್ಯ ನೀಡಬೇಕಾಗಿದೆ. ನೀವು ಅವರಿಗೆ ಅಂತಹ ದಾರಿ ಮಾಡಿಕೊಡಬೇಕು. ನೀವೇ ಹೇಗೆ ಕಾಮುಕ ದೃಷ್ಟಿಯಿಂದ ಒಮ್ಮೆ ಹೆಣ್ಣನ್ನ ಕೆಲಸನೆಲ್ಲ ನುಚ್ಚುನೂರು ಮಾಡಿ ಬಿಡುತ್ತೀರ ಆಗಿದ್ದರೆ ಮತ್ತೆ ಎಲ್ಲಿ ಅವಳು ಈ ಸಮಾಜ ಸುಧಾರಣೆ ಮಾಡುವುದು, ಮತ್ತೆ ಎಲ್ಲಿ ಅವಳು ತನಗೆ ಬೇಕಾದಂತ ಅಚೀವ್ಮೆಂಟ್ಸ್ ಗಳನ್ನು ಮಾಡುವುದು? ಆದುದರಿಂದ ಇಂತಹ ಪ್ರಕರಣಗಳು ಮರುಕಳಿಸುತ್ತಿರುವ ಸಂದರ್ಭದಲ್ಲಿ ಈ ಹತ್ರಾಸ್ನ ಮನುಷ್ಯನೊಂದಿಗೆ ಏನಾಗಿದೆಯೋ ಅದು ಇನ್ನೊಂದು ಸಹೋದರನಿಗೆ ಆಗಬಾರದು ಅಂತ ಕಳಕಳಿಯೊಂದಿಗೆ ನಾನು ನಿಮ್ಮೆಲ್ಲಂದರಿಗೆ ಹೇಳ ಬಯಸುತ್ತೇನೆಂದರೆ, ದಯವಿಟ್ಟು ಈ ಪ್ರಕರಣ ಮುಚ್ಚಿ ಹೋಗದಂತೆ ನೀವೆಲ್ಲರೂ ಕೂಡ ಆದಷ್ಟು ಧ್ವನಿಯನ್ನು ಎತ್ತಬೇಕು. ನಿಮಗೆ ಯಾವ ರೀತಿಯೆಲ್ಲ ಸಾಧ್ಯವಾಗುತ್ತದೋ ಅಷ್ಟೊಂದು ನೀವು ಪ್ರಶ್ನಿಸಿ ಇದನ್ನು ಇಲ್ಲಿಗೆ ಬಿಟ್ಟು ಬಿಡಬೇಡಿ. ಮತ್ತು ಇಂತಹ ಒಂದು ಹೇಯ ಕೃತ್ಯವನ್ನು ಮಾಡುವಾಗ ಇನ್ನೊಬ್ಬ ಪುರುಷ ಹೆದರಬೇಕು ಮತ್ತು ಅವನಿಗೆ ಅದು ಯಾವಾಗಲೂ ಪಾಠವಾಗಬೇಕು ಎಂದು ಹೇಳುತ್ತಾ, ನಾವು ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ನ ವತಿಯಿಂದ ಆ ಮನುಷ್ಯನೊಂದಿಗೆ ಏನು ಕೃತ್ಯ ಆಗಿದೆಯೋ ಅದನ್ನು ಬಹಳ ಖೇದಕರವಾದ ಘಟನೆಯಾಗಿದೆ. ಅವಳೊಂದಿಗೆ ಹೇಯ ಕೃತ್ಯವನ್ನು ನಡೆಸಿದಂತಹ ಎಲ್ಲರಿಗೂ ಕೂಡ ಶಿಕ್ಷೆಯಾಗಬೇಕು. ಹಾಗೆ ಎಷ್ಟೋ ಪ್ರಕರಣಗಳನ್ನು ಮುಚ್ಚಿ ಹೋಗಿದೆ. ಆ ಪ್ರಕರಣಗಳನ್ನು ಕೂಡ ಪೊಲೀಸ್ನವರು ಮತ್ತು ಗವರ್ಮೆಂಟ್ ಸರ್ಕಾರಗಳು ಯಾರ್ಯಾರೋ ಅದನ್ನು ಮತ್ತೊಮ್ಮೆ ರಿಓಪನ್ ಮಾಡಿ ಅವರಿಗೆ ನ್ಯಾಯವನ್ನು ದೊರಕಿಸಿಕೊಡಿ, ಪಬ್ಲಿಕ್ ನಲ್ಲಿ ನ್ಯಾಯವನ್ನು ದೊರಕಿಸಿಕೊಡಿ. ಇಂತಹ ಕೃತ್ಯಗಳು ಇನ್ನೊಮ್ಮೆ ಆಗದಂತೆ ದಯವಿಟ್ಟು
ನಮ್ಮ ಎಲ್ಲರಿಗೂ ಕೂಡ ಅಂತಹ ಒಂದು ಸುರಕ್ಷತೆ ಇರುವಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡಿಕೊಡಿ. ಮತ್ತೊಮ್ಮೆ ನೇತಾ ಪಡಾವೋ ಬೇಟಿ ಬಚಾವೋ, ನೇತಾ ಪಡಾವೋ ಬೇಟಿ ಬಚಾವೋ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನೇತಾ ಪಡಾವೋ ಬೇಟಿ ಬಚಾವೋ ಬೇಟಿ ಬಚಾವೋ. ಹೇಳಿದ್ದೆಲ್ಲ ಉದ್ಯೋಗ ಸೃಷ್ಟಿ, ಹೇಳಿದ್ದೆಲ್ಲ ಉದ್ಯೋಗ ಸೃಷ್ಟಿ, ಮಾಡಿದ್ದೆಲ್ಲ ಗೂಂಡಾ ಸೃಷ್ಟಿ, ಮಾಡಿದ್ದೆಲ್ಲ ಗೂಂಡಾ ಸೃಷ್ಟಿ. ಬಚಾವೋ, ಹಾಡಿದ್ದೆಲ್ಲ ಬೇಟಿ ಬಚಾವೋ, ಮಾಡಿದ್ದೆಲ್ಲ ಬೇಟಿ ಹಟಾವೋ, ಮಾಡಿದ್ದೆಲ್ಲ ಬೇಟಿ ಹಟಾವೋ. ಕೃತಜ್ಞತೆಗಳು ಸಹೋದರಿ ತಬಸ್ಸುಮ್ ಇವರಿಗೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ಬಹಳ ಉತ್ತಮ ರೀತಿಯಲ್ಲಿ ತಮ್ಮ ಸಂದೇಶವನ್ನು ನಮ್ಮ ಮುಂದೆ ಹಂಚಿದ್ದೀರಿ. ಇದೀಗ ಈ ಪ್ರತಿಭಟನಾ ಸಭೆಯ ಕೊನೆಯ ಮಾತಿಗಾಗಿ ನಾನು ಸಹೋದರಿ ಸಿಹಾನಾ ಬಿಹಂ, ಉಪನ್ಯಾಸಕಿ ಹಿರಾ ವಿಮೆನ್ಸ್ ಕಾಲೇಜ್ ಅವರನ್ನು ಪ್ರೀತಿಪೂರ್ವಕ ಮೈಕ್ ಪಾಯಿಂಟ್ ಕಡೆಗೆ ಆಹ್ವಾನಿಸುತ್ತಿದ್ದೇನೆ. ಮತ್ತು ಸಮಾಧಾನ ಇರಲಿ. ಜಸ್ಟಿಸ್ ಫಾರ್ ನಿರ್ಭಯ, ಜಸ್ಟಿಸ್ ಫಾರ್ ಸೌಮ್ಯ, ಜಸ್ಟಿಸ್ ಫಾರ್ ಆಸಿಫಾ, ಇದೀಗ ಜಸ್ಟಿಸ್ ಫಾರ್ ಮನೀಷಾ. ಇನ್ನು ಜಸ್ಟಿಸ್ ಫಾರ್ ಡ್ಯಾಶ್. ಎಂತಹ ಇತಿಹಾಸವನ್ನು ನಮ್ಮ ಭಾರತ ಸರ್ಕಾರವು ಎಂತಹ ಇತಿಹಾಸವನ್ನು ಸೃಷ್ಟಿಸಲು ಹೊರಟಿದೆ. ನಮ್ಮ ಭಾರತ ದೇಶವು ಇಂದು ಅತ್ಯಾಚಾರಿಗಳ ನಾಡಾಗುತ್ತಿದೆಯೇ, ಅಕ್ರಮಿಗಳ ಬೀಡಾಗುತ್ತಿದೆಯೇ? ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಹೋರಾಡದಂತಹ ಶಕ್ತಿಗಳ ಇಂದು ವಿಜೃಂಭಿಸುತ್ತಿದೆ. ಹೆಣ್ಣಿಗೆ ಸ್ವಾತಂತ್ರ್ಯವಿಲ್ಲವೇ? ಆಕೆಗೆ ಸಮಾನತೆ ಇಲ್ಲವೇ? ಹೆಣ್ಣು ಎಂದರೆ ಒಂದು ಅಸ್ಮಿತೆ. ಆಕೆ ಈ ದೇಶದಲ್ಲಿ ಗೌರವಿಸಲ್ಪಡಬೇಕಾದವಳು, ಗೌರವಕ್ಕೆ ಅರ್ಹಳಾದವಳು. ಆಕೆ ಕೇವಲ ನಿಮ್ಮ ಕಾಮತೀಟೆಗೆ ಸೃಷ್ಟಿಸಲ್ಪಟ್ಟಂತಹ ಸೃಷ್ಟಿಯಲ್ಲ, ಆಕೆ ಒಂದು ಭೋಗದ ವಸ್ತು ಅಲ್ಲ. ಆಕೆಯನ್ನು ಎಷ್ಟರವರೆಗೆ ನೀವು ಆಕೆಯನ್ನು ಗೌರವಿಸುತ್ತೀರೋ ಅಷ್ಟರವರೆಗೆ ನಮ್ಮ ಭಾರತ ದೇಶವು ಶಾಂತಿ ಬೀಡಾಗುವುದು ಖಂಡಿತ. ಇಲ್ಲಿ ಏನೆಂದರೆ ಧರ್ಮದ ದೃಷ್ಟಿಯಿಂದಲೂ, ಧರ್ಮದ ದ್ವೇಷದ ಕಿಡಿಯಿಂದಲೂ, ಧರ್ಮದ ಹೆಸರಿನಿಂದಲೂ ಜನರನ್ನು ಮರ್ದಿಸಲ್ಪಡುತ್ತಿರುವಾಗ ನಾವು ನೀವೆಲ್ಲ ಸುಮ್ಮನಿರಬೇಕೆ? ಇಲ್ಲ, ಖಂಡಿತ ಇಲ್ಲ. ನಾವು ಸತ್ಯಕ್ಕಾಗಿ ಹೋರಾಟ ಮಾಡಬೇಕು, ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕು. ನಮ್ಮ ಹೋರಾಟ, ನಮ್ಮ ಈ ಪ್ರತಿಭಟನೆಯು ಯಾವುದೇ ಧರ್ಮದ ಹೆಸರಿನಲ್ಲಿಯೂ ಅಲ್ಲ, ಯಾವುದೇ ಜಾತಿ ಹೆಸರಿನಲ್ಲ. ಒಂದು ಹೆಣ್ಣು ಮಗುವಿನ ಒಂದು ನೋವಿಗಾಗಿ, ಹೆಣ್ಣು ಮಗುವನ್ನು ಅತ್ಯಾಚಾರ ಮಾಡಿ ಮರ್ದಿಸಿದಂತಹ ಆ ಫ್ಯಾಸಿಸ್ಟ್ಗಳ ವಿರುದ್ಧವಾಗಿದೆ. ಇಂದು ನಾವು ಒಂದು ಸೇರಿದ್ದು ಇಲ್ಲಿ ಆ ಹೆಣ್ಣು ಮಗಳಿಗೆ ಒಂದು ನ್ಯಾಯ ಕೊಡಬೇಕೆಂದು. ಅಂತಹ ಪ್ರಕರಣಗಳು ಇನ್ನೂ ನಡೆಯಬಾರದೆಂದು. ಆದರೆ ಇಂದೇನಾಗಿದೆ, ನಮ್ಮ ಭಾರತ ದೇಶಕ್ಕೆ ಒಂದು ಶಾಪ ಅಂತ ಹೇಳ್ಬಹುದು. ಯಾವುದೇ ಘಟನೆ ನಡೆದರೂ ಅದರ ಹಿಂದೆ ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಬಿಂಬಿಸಲಾಗುತ್ತದೆ. ಆದುದರಿಂದ ಆದ ಪರಿಣಾಮ ಏನು? ಮನುಷ್ಯತ್ವೇ ಸತ್ತು ಹೋಗಿದೆ. ಪ್ರಜಾಪ್ರಭುತ್ವ ದೇಶದ ಇಂದು ಮೆಲ್ಲನೆ ನಶಿಸಿ ಹೋಗುತ್ತಿದೆ. ಸಂವಿಧಾನವು ಅಳಿಸಲ್ಪಡುತ್ತಿದೆ. ಅಂತಹ ಒಂದು ಪ್ರಯತ್ನ ನಡೆಯುತ್ತಿದೆ. ಪ್ರಜಾಪ್ರಭುತ್ವ ದೇಶದಲ್ಲಿ ದಮನಿತರು, ದಲಿತರು, ನಿರ್ಗತಿಕರು, ಶೋಷಿತರು ಇನ್ನಷ್ಟು ದೌರ್ಜನ್ಯಗಳನ್ನು ಅನುಭವಿಸುವಂತಾಗಿದೆ. ಇಂತಹ ದೇಶದಲ್ಲಿ ಇಂದು ನಡೆಯುವ ವಿಷಯ ಏನೆಂದರೆ, ಧರ್ಮದ ಹೆಸರಿನಲ್ಲಿ ಮತ್ತು ಜಾತಿ ಹೆಸರಿನಲ್ಲಿ ಒಂದು ಸಮಾಜವನ್ನೇ ಕಟ್ಟಲು ಅವರು ಪ್ರಯತ್ನಿಸುತ್ತಿದ್ದಾರೆ. ಇಂದು ಯುವ ಪೀಳಿಗೆಗೆ, ಭಾವಿ ಪ್ರಜೆಗಳಿಗೆ ಅವರು ಏನು ಮಾಡುತ್ತಿದ್ದಾರೆಂದರೆ, ಅಂತಹ ಬಣ್ಣಗಳಿಂದ ಕೂಡಿದ ಒಂದು ಕನ್ನಡಕವನ್ನು ಕೊಡುತ್ತಿದ್ದಾರೆ. ಇನ್ನು ಅಂತಹ ಕನ್ನಡಕ ಧರಿಸಿದವರ ಸ್ಥಿತಿ ಏನೆಂದರೆ, ಅವರಿಂದ ಒಂದು ಹಕ್ಕಿಗಾಗಿ ಹೋರಾಟ ಮಾಡುವಂತಹ ಒಂದು ಸ್ವಾತಂತ್ರ್ಯವನ್ನು ಕಸಿಯಲಾಗುತ್ತದೆ. ಅವರಿಗೆ ಅದರಿಂದ ತಡೆಯಲಾಗುತ್ತಿದೆ. ಆ ಹಕ್ಕಿಗಾಗಿ ಹೋರಾಟ ಮಾಡಿದರೆ ಇನ್ನು ಅವರ ಮೇಲೆ FIR ದಾಖಲೆ, ಅದಲ್ಲದಿದ್ದರೆ ದೇಶದ್ರೋಹಿಯ ಆರೋಪದಲ್ಲಿ ಅವರನ್ನು ಬಂಧನದಲ್ಲಿಡುವುದು. ಅದಲ್ಲದಿದ್ದರೆ ಅವರನ್ನು ಏನು ಮಾಡ್ತಾರೆ ಅಂದ್ರೆ ಏನೂ ನಿಗೂಢವಾಗಿ ಇಲ್ಲವಾಗಿಸುವುದು. ಇಂತಹ ಒಂದು ತಂತ್ರವು ನಡೆಯುತ್ತಿದೆ. ನಮ್ಮ ಭಾರತ ದೇಶ, ನಿಮ್ಮೆಲ್ಲರ ಭಾರತ ದೇಶ, ಅದು ಮಹಾತ್ಮರು ಮತ್ತು ಸ್ವಾತಂತ್ರ್ಯ ಹೋರಾಟರು ಅತ್ಯಂತ ಶ್ರಮದಿಂದ, ಅತ್ಯಂತ ಕಷ್ಟದಿಂದ ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಈ ದೇಶ. ಇದನ್ನು ನೆರೆ ರಾಷ್ಟ್ರಗಳು ಕಣ್ಣೆತ್ತಿ ನೋಡುವಂತಾಗಿದೆ. ಆದರೆ ಇಂದು ಏನಾಗುತ್ತಿದೆ, ಆ ನೆರೆ ರಾಷ್ಟ್ರಗಳು ಈ ಭಾರತ ದೇಶಕ್ಕೆ ಚೀಮಾ
ಹಾಕುತ್ತಿದ್ದಾರೆ. ಇದಕ್ಕೆ ಯಾರು ಕಾರಣ? ಇದು ಯಾಕೆ ಯಾಕೆ ಹೀಗಾಗುತ್ತೆ? ನಮ್ಮ ಸರ್ಕಾರವೇ ಕಾರಣ. ಅತ್ಯಾಚಾರಗಳು ನಡೀತಿದೆ, ಅಕ್ರಮಗಳು ನಡೀತಿದೆ, ಭ್ರಷ್ಟಾಚಾರಗಳು ನಡೀತಿದೆ, ಅದರ ವಿರುದ್ಧ ಕ್ರಮಗಳನ್ನು ತೆಗೆಯುತ್ತಾ ಇಲ್ಲ. ಆದುದರಿಂದ ಈ ನೆರೆ ರಾಷ್ಟ್ರಗಳು ನಮ್ಮ ಮೇಲೆ ಚೀಮಾರಿ ಹಾಕುತ್ತಿದೆ. ಪ್ರಜಾಪ್ರಭುತ್ವದ ಜನರು ಉಸಿರುಗಟ್ಟಿ ಜೀವಿಸುತ್ತಿದ್ದಾರೆ ಎಂದು ಐರೋಪ್ಯ ಸಂಸತ್ ಸಮಿತಿಯ ಅಧ್ಯಕ್ಷೆ ಮರಿಯಾ ಅರಿನವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಅದೇ ರೀತಿ ನೊಬೆಲ್ ಪ್ರಶಸ್ತಿ ಹಾಗೂ ವಿಶ್ವವಿಖ್ಯಾತ ಆರ್ಥಿಕ ತಜ್ಞರಾದಂತಹ ಜೋಸೆಫ್ ಸ್ಟಿಗ್ಲಿಟ್ಜ್ ಅವರು ಹೇಳ್ತಾರೆ ಏನೆಂದರೆ, ಅವರು ಹೇಳ್ತಾರೆ, ಈ ಇಂದಿನ ಸರ್ಕಾರ, ಪ್ರಸ್ತುತ ಸರ್ಕಾರವು ಪ್ರಜಾಪ್ರಭುತ್ವ ಜನರನ್ನು ಹೊರಟಿದೆ. ಕಾರಣವೇನಿದೆ? ಕಾರಣ ನಾವು ಹುಡುಕಬೇಕು. ನಮಗೆ ಗೊತ್ತಿದೆ ಕಾರಣ. ಗೊತ್ತಿದ್ದು ನಾವು ಮೌನ ವಹಿಸಿದರೆ ಅದರಷ್ಟು ದೊಡ್ಡ ಕೆಡುಕು ಬೇರೆ ಯಾವುದೂ ಇಲ್ಲ. ಕೆಡುಕಿನ ವಿರುದ್ಧ ಹೋರಾಡುವವರು ನಾವಾಗಬೇಕು. 19 ವರ್ಷದ ಮನುಷ್ಯ ವಾಲ್ಮೀಕಿ ಎಂಬ ಒಂದು ಹೆಣ್ಣು ಮಗುವನ್ನು ಹತ್ತರಾಸಿನಲ್ಲಿ ಕೊಲ್ಲಲ್ಪಡಲಾಯಿತು. ಅದು ಆಕೆಯ ಹೆತ್ತವರ ಕಣ್ಣ ಮುಂದೆಯವಳನ್ನು ಅತ್ಯಾಚಾರ ಮಾಡಲಾಯಿತು. ಅದು ಅಲ್ಲದೆ ಅವಳ ಮೂಳೆಗಳನ್ನು ಮುರಿದು ಹಾಕಿದರು. ಅದು ಅಲ್ಲ, ಅದರ ಜೊತೆಗೆ ಆಕೆಯ ಕಿವಿಗಳಿಂದಲೂ ಮೂಗಿನಿಂದಲೂ ರಕ್ತಗಳು ಹರಿಯುತ್ತಿದ್ದವು. ಕೊನೆಗೆ ಅವಳ ನಾಲಿಗೆಯನ್ನು ಕತ್ತರಿಸಿ ಬಿಟ್ಟರು ಆ ಕಿರಾತಕರು, ಆ ಕಾಮಾಂಧರು, ಆ ರಾಕ್ಷಸರು. ಅದು ಅಲ್ಲದೆ ಆ ಹೆಣ್ಣು ಮಗಳು ಆ ನೋವಿನ ಸಮಯದಲ್ಲಿ ಅವಳು ಹೇಳುತ್ತಾಳೆ, ಅಮ್ಮ ದುಃಖಿಸದಿರು, ನಾನು ಮರಳಿ ಬರುತ್ತೇನೆ ಎಂದು ನರ್ಸಿನೊಂದಿಗೆ ಹೇಳಿ ಆಕೆ ಆರೋಪಗಳಿಲ್ಲದಂತಹ ಲೋಕಕ್ಕೆ ಯಾತ್ರೆ ಹೋದಳು. ಅಷ್ಟಕ್ಕೆ ಮುಗಿಲಿಲ್ಲ ಆತ್ಮೀಯರೇ, ಅಷ್ಟಕ್ಕೆ ಮುಗಿಯಲಿಲ್ಲ. ಆಕೆಯ ಮರಣ ನಂತರ ಆಕೆ ಮೇಲೆ ಇಲ್ಲಸಲ್ಲದ ಮಿಥ್ಯಾರೋಪಗಳನ್ನು, ಸುಳ್ಳುಗಳನ್ನು ಹಬ್ಬಿಸತೊಡಗಿದ್ದಾರೆ. ಆಕೆಯ ಮನೆಯವರನ್ನು ಸಂಬಂಧಿಕರು ಇನ್ನಷ್ಟು ಮರ್ದಿಸುತ್ತಿದ್ದಾರೆ. ಆಕೆಯ ಮನೆಯವರನ್ನು ಬಂಧನದಲ್ಲಿಟ್ಟರು. ಕೊನೆಗೆ ರೊಚ್ಚಿಗೆದ್ದಾಗ ಅದನ್ನು ಸಿಬಿಐ ತನಿಖೆಗೆ ಕೊಟ್ಟರು. ಅಲ್ಲೇನಾಯ್ತು? ಅಲ್ಲಿ ಕೂಡ ರೆಕ್ಕೆ ಕುಕ್ಕಗಳು ಬಂದು ಸೇರಿದವು. ಅಂತಾರಾಷ್ಟ್ರೀಯ ಸಂಚು ಎಂದು ಏನೇನು ಹೇಳತೊಡಗಿದರು. ಅದು ಅಲ್ಲದೆ ಆ ರಾಜ್ಯದ ಉತ್ತರ ಪ್ರದೇಶದ ನಾಯಕರ ಒಂದು ಹೇಳಿಕೆ ಏನೆಂದರೆ, ಇಂತಹ ಹೆಣ್ಣು ಮಕ್ಕಳ ಶವಗಳು ನಮ್ಮ ಗದ್ದೆಗಳಲ್ಲಿ ಬಿದ್ದಿರುತ್ತದೆ. ಎಂತಹ ಹೊಲಸು ಕೆಟ್ಟ ಬಾಯಿ ನಿಮ್ಮದು. ನೀವು ಯಾವ ರೀತಿ ಅಂತಹ ಒಂದು ಮಾತನ್ನು ಹೇಳುತ್ತೀರಿ? ಆ ಹೇಳಿಕೆಯನ್ನು ಹೇಳುವಾಗ ನೀವು ನೆನಪಿಡಬೇಕು. ಏನು ನಿಮಗೆ ಕಾಣುವುದಿಲ್ಲವೇ? ಆ ಅಸಹಾಯಕತೆಯಿಂದ, ದಯನೀಯ ಒಂದು ಸ್ಥಿತಿಯಿಂದ ಆ ಹೆಣ್ಣು ಮಕ್ಕಳು ಚಡಪಡಿಸಿ ಸಾಯುವ ಒಂದು ಚಿತ್ರ ನಿಮಗೆ ಕಾಣುವುದಿಲ್ಲ ಕಣ್ಣೆದುರು. ಇದೀಗ ಏನಾಗುತ್ತಿದೆ? ಆ ವರದಿ ಏನಾಗುತ್ತಿದೆ? ಅತ್ಯಾಚಾರವೇ ನಡೆಯಲೇ ಇಲ್ಲ. ಹಾಗಾದರೆ ಏನಾಯ್ತು? ಆ ಹೆಣ್ಣು ಮಗಳು ಏನಾದಳು? ಒಂದು ಬಿಟ್ರ
ಹೌದು, ಅದು ಅತ್ಯಾಚಾರ ಮಾತ್ರವಲ್ಲ, ಅದು ಕೊಲೆ ಕೂಡ ಆಗಿದೆ. ಇದು ಖಂಡಿತವಾಗಿ ನಮಗೆ ಸ್ಪಷ್ಟವಾಗುತ್ತದೆ. ಇದು ಪ್ರಜಾಪ್ರಭುತ್ವ ದೇಶದಲ್ಲಿ ದಮನಿತರ ಮೇಲೆ, ಶೋಷಿತರ ಮೇಲೆ, ಅಬಲೆಯರ ಮೇಲೆ ಇಂತಹ ಒಂದು ಕೃತ್ಯವನ್ನು ಮಾಡುತ್ತಿರುವುದು ಫ್ಯಾಸಿಸ್ಟ್ಗಳ ಒಂದು ಪಿತೂರಿಯಾಗಿದೆ, ಸಂಚುವಾಗಿದೆ. ಇನ್ನು ನೋಡಿದರೆ ಆ ಪ್ರಕರಣ ನೋಡಿದರೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಅಲ್ಲಿಯ ದಲಿತ ನಿವಾಸಿಗಳು ಅವರು ಯಾವ ರೀತಿ ಒಂದು ಜೀವನ ಸಾಗಿಸುತ್ತಿದ್ದಾರೆಂದರೆ ಅವರು ಭಯದ ವಾತಾವರಣದಲ್ಲಿದ್ದಾರೆ. ಈ ಪ್ರಕರಣ ನಂತರ ಅವರ ಕ್ರೂರಿಗಳ ಅಟ್ಟಹಾಸ ನಿಂತಿದ್ದೇ ಇಲ್ಲ. ನಂತರ ದಿನಕ್ಕೊಂದರಂತೆ ಒಂದೊಂದು ಮಗುವಿನ ಮೇಲೆ ಅತ್ಯಾಚಾರ. ಅದು ಸಣ್ಣ ಮಗು, 6 ವರ್ಷದ ಮಗು, 10 ವರ್ಷದ ಮಗು. ಆ 10 ವರ್ಷ 6 ವರ್ಷದ ಮಕ್ಕಳ ಮೇಲೆ ನಿಮಗೆ ಯಾವ ಕಾಮ ಹುಟ್ಟಿತು? ಇಂತಹ ಮಕ್ಕಳ ಮೇಲೆ ಯಾಕೆ ಇಷ್ಟೊಂದು ಅವರನ್ನು ಯಾಕೆ ಮರ್ದಿಸುತ್ತಿದ್ದೀರಿ? ಅದು ಅಲ್ಲದೆ ಆ ರಾಜ್ಯದ, ಆ ದೇಶದ, ಆ ಒಂದು ಉತ್ತರ ಪ್ರದೇಶದ ಜನರು ಈಗ ಏನಾಗುತ್ತಿದ್ದಾರೆ ಅಂದ್ರೆ ಅವರು ಅಲ್ಲಿಂದ ಪಲಾಯನ ಗೈಯಬೇಕೆಂದು ಬಯಸುತ್ತಿದ್ದಾರೆ. ನನಗೆ ನೆನಪಾಗುತ್ತಿದೆ ಯುರೋಪ್ ಯುದ್ಧಗಳಲ್ಲಿ ಜನರು ಬದುಕಿಗಾಗಿ ಪಾಲನೆಗೆದಂತಹ ಸಂಗತಿ, ಆ ಘಟನೆಗಳು. ಅಂತಹ ಒಂದು ಪರಿಸ್ಥಿತಿ ನಮ್ಮ ಭಾರತದಲ್ಲಿ ಸೃಷ್ಟಿಯಾಗುವುದಾದರೆ, ಅದು 30% ದಲಿತರಿರುವಂತಹ ಭಾರತದಲ್ಲಿ ಅಂತಹ ಒಂದು ಅವಸ್ಥೆ ಬರಬೇಕಾದರೆ ನಾವು ಎಂತಹ ಇತಿಹಾಸದ ಮುಂದೆ ಎಂತಹ ಇತಿಹಾಸವನ್ನು ರಚಿಸುತ್ತಿದ್ದೇವೆ ಎಂದು ನಾವು ಚಿಂತಿಸಬೇಕಾಗಿದೆ. ಇನ್ನು ಹೇಳುವುದಾದರೆ, ಇನ್ನು ಭಾರತದಲ್ಲಿ 15 ನಿಮಿಷಕ್ಕೊಮ್ಮೆ ಒಂದೊಂದು ಅತ್ಯಾಚಾರಗಳು, ಘಟನೆಗಳು ನಡೀತಾ ಇದೆ ಎಂದು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ವರದಿ ಮಾಡಿದೆ. ಅದು NCBR ನಲ್ಲಿ ವರದಿ ಪ್ರಕಾರ 2018ರಲ್ಲಿ ಅದೇ ರಾಜ್ಯವಾದ ಉತ್ತರ ಪ್ರದೇಶದಲ್ಲಿ 144 ಅತ್ಯಾಚಾರ ಘಟನೆಗಳು. ಹಾಗಾದ್ರೆ ಒಂದು ಹೆಣ್ಣಿಗೊಂದು ಬೆಲೆ ಇಲ್ಲವೆಲ್ಲಿ, ಹೆಣ್ಣಿಗೊಂದು ಬದುಕು ಹಕ್ಕಿಲ್ಲದೆ ಅಲ್ಲಿಯ ತಾಯಂದಿರು ಈಗ ಪ್ರಾರ್ಥಿಸುತ್ತಿರುವರು, ನನಗೆ ಹುಟ್ಟುವ ಮಗು ಇನ್ನು ಹೆಣ್ಣಾಗದಿರಲಿ ಎಂದು. ಇಂತಹ ಒಂದು ಘಟನೆಗಳು ಇದು ಉತ್ತರ ಪ್ರದೇಶದಲ್ಲಿ ಮಾತ್ರ ಅಲ್ಲ, ಗುಜರಾತ್ನಲ್ಲಿ ಕೂಡ ಇಂತಹ ಅತ್ಯಾಚಾರಗಳು ನಡೆಯುತ್ತಾ ಇದೆ. ಇಂತಹ ಅತ್ಯಾಚಾರಗಳು ನಡುತ್ತೆ. ಇನ್ನೊಂದು ವಿಷಯ ಏನೆಂದ್ರೆ, ನಾನು ಒಂದು ಹೇಳುತ್ತೇನೆ, ಗಂಡು ಮಕ್ಕಳು, ಆ ಅತ್ಯಾಚಾರ ಮಾಡಿದಂಥ ಗಂಡು ಮಕ್ಕಳ ವಯಸ್ಸು ಎಷ್ಟು? 18 ವರ್ಷ, 20 ವರ್ಷ, 25 ವರ್ಷ. ಇಂತಹ ಒಂದು ಕೃತ್ಯ, ಅಮಾನುಷಿಕವಾದಂತಹ ಕ್ರೂರವಾದ ಕೃತ್ಯ ಮಾಡುವಂತಹ ಗಂಡು ಮಕ್ಕಳು ಈ ಭಾರತ ದೇಶದಲ್ಲಿ ಹುಟ್ಟಿ ಬರಬೇಕಾದರೆ ಮುಂದೆ ಅವರಿಂದ ನಾವು ಎಂತಹ ಕೊಡುಗೆಯನ್ನು ನಿರೀಕ್ಷಿಸಬಹುದು?